ವೀಕ್ಷಕರಿಗೆ ನಮಸ್ಕಾರ. ಇದು ಪ್ರತಿದಿನದ ಕುತೂಹಲ ಪ್ರಚಲಿತ. ಪ್ರಚಲಿತವನ್ನು ನಾವು ಈಗ ಕದನ ಕುತೂಹಲವಾಗಿ ಪರಿವರ್ತಿಸಿದ್ದೇವೆ. ಕದನ ಕುತೂಹಲ ಚುನಾವಣೆಯ ಹಿನ್ನೆಲೆಯಲ್ಲಿ ಚರ್ಚೆಯನ್ನು ಮಾಡ್ತಾ ಇದ್ದೇವೆ. ಚುನಾವಣೆಗೆ ಸ್ಪರ್ಧಿಸುವ ಆಕಾಂಕ್ಷಿಗಳು ಮತ್ತು ಸ್ಪರ್ಧೆ ಕಣದಲ್ಲಿ ಪ್ರಚಾರದಲ್ಲಿರುವ ವ್ಯಕ್ತಿಗಳನ್ನು ಕರೆದು ನಾವು ಮಾತಾಡ್ತಾ ಇದ್ದೇವೆ. ಇವತ್ತು ನಮ್ಮ ಜೊತೆಯಲ್ಲಿ CPIM ಪಕ್ಷದ ಮೂಡಬಿದ್ರೆ ಕ್ಷೇತ್ರದ ಅಭ್ಯರ್ಥಿಯಾಗಿ ಪ್ರಚಾರದಲ್ಲಿರುವ ಯಾದವ್ ಶೆಟ್ಟಿ ಅವರು ಇದ್ದಾರೆ. ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ. ನಮಸ್ತೆ ಸರ್. ನಾವು ಕಾಂಗ್ರೆಸ್ BJP ಚುನಾವಣಾ ಕಣದಲ್ಲಿ ಭಾರಿ ಪ್ರಚಾರ, ಭಾರಿ ಇದರಲ್ಲಿ ನೋಡ್ತೇವೆ. ಆದರೆ CPIMನ ಸ್ಪರ್ಧೆಯ ಅವಶ್ಯಕತೆ ಏನು ಅನ್ನೋದು ನಮಗೆ. CPIM ಅನ್ನೋದು ಒಂದು ರಾಷ್ಟ್ರೀಯ ಪಕ್ಷ. CPIM ಪಕ್ಷ ಕಾರ್ಮಿಕರ, ರೈತರ, ಬಡವರ ಪರವಾಗಿರುವಂಥ ಪಕ್ಷ. CPIM ಪಕ್ಷ ಮಾತ್ರ ದಿನನಿತ್ಯ ಜನರ ಸಮಸ್ಯೆಯನ್ನು ಆಲಿಸಿ ಆ ಸಮಸ್ಯೆಗೆ ಪರಿಹಾರವನ್ನು ತೊಡಗಿಸುವಂಥ ಒಂದು ಸರ್, ಅದನ್ನು ನೀವು ಹೋರಾಟಗಾರರು, ಅದರಲ್ಲಿ ಎರಡು ಮಾತಿಲ್ಲ. ನೀವು ಕಾರ್ಮಿಕರ ಪರವಾಗಿ ಕಾರ್ಮಿಕರಿಗೆ ನ್ಯಾಯ ದೊರಕಿಸಲಿಕ್ಕೆ ಹೋರಾಟ ಮಾಡ್ತೀರಿ, ಅಥವಾ ನಿವೇಶನ ರಹಿತರ ಪರವಾಗಿ ಹೋರಾಟ ಮಾಡಿದ್ದೀರಿ, ಅಥವಾ ಇಲ್ಲಿ ಮಂಗಳೂರಿಗೆ ಬರೋದು ಅದರ ನೀರಿಗಾಗಿ ಹೋರಾಟವನ್ನು ಮಾಡಿದ್ದೀರಿ. ನಿಮ್ಮ ಹೋರಾಟದ ಬಗ್ಗೆ ಎರಡು ಮಾತಿಲ್ಲ. ಆದರೆ ಚುನಾವಣೆಯ ವಿಷಯಕ್ಕೆ ಬರೋದಾದರೆ ನೀವು ಗೆಲ್ಲುವ ಪಕ್ಷದವರಲ್ಲ, ಆದರೂ ಚುನಾವಣೆ ಕಣದಲ್ಲಿರ್ತೀರಿ. ಯಾಕೆ? ನಾವು ಗೆಲ್ಲುವ ಪಕ್ಷ ಅಂತ ಅಲ್ಲ, ನಾವು ಭಾಳಷ್ಟು ವರ್ಷದಿಂದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೇವಲ 1-2 ಸೀಟ್ ಮಾತ್ರ ಸ್ಪರ್ಧೆ ಮಾಡ್ತಾ ಇದ್ದೇವೆ. ಆದರೆ ನಮ್ಮಲ್ಲಿ ಇರುವಂಥದ್ದು, ನಮ್ಮ ಇಡೀ ಜಿಲ್ಲೆಯಲ್ಲಿ ಚಟುವಟಿಕೆ ಇರುವಾಗ ನಾವು ಇವತ್ತು ಹೆಚ್ಚು ಸ್ಥಾನದಲ್ಲಿ ಸ್ಪರ್ಧಿಸಬೇಕು. ಜನರಿಗೆ CPM ಪಕ್ಷದ ಬಗ್ಗೆ, CPM ಪಕ್ಷದ ಚಟುವಟಿಕೆಗಳ ಬಗ್ಗೆ, ಅದು ಜನರಿಗಾಗಿ ಕೆಲಸ ಮಾಡಿದ ಬಗ್ಗೆ ವಿವರಣೆಯನ್ನು ಕೊಡುವುದರ ಒಟ್ಟಿಗೆ ಜನಸಮುದಾಯದಿಂದ ಬಂದಂಥ ವ್ಯಕ್ತಿಗಳೇ ಪ್ರತಿನಿಧಿಯಾದರೆ ಬೇರೆ ಪಕ್ಷದ MLAಗಿಂತ ಹೆಚ್ಚು ಕ್ರಿಯಾಶೀಲವಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ. ನೀವು ಗೆದ್ದರೆ ಕ್ರಿಯಾಶೀಲರಾಗಿ ಮಾಡ್ತೀರಿ ಅನ್ನೋದು ಒಪ್ಕೊಳ್ಬೇಕಾದ ಮಾತು, ಒಪ್ಕೊಳ್ಳುವ. ಆದರೆ ನೀವು ಗೆಲ್ಲೋದಿಲ್ಲ ಅನ್ನೋದನ್ನ ಈ ಕಳೆದ 20-25 ವರ್ಷಗಳಲ್ಲಿ ಪದೇ ಪದೇ ಸಾಬೀತು ಮಾಡಿದ್ದೀರಿ. ಮತ್ತೆ ನೀವು ನಿಂತು ಸ್ಪರ್ಧಿಸುವುದರ ಔಚಿತ್ಯ ಏನು ಅನ್ನೋದು ನನ್ನ ಪ್ರಶ್ನೆ. ನೋಡಿ, ಇಲ್ಲಿ ಒಂದು ರೀತಿಯ ಕಮ್ಯುನಲ್ ಒಂದು ಚಟುವಟಿಕೆ ಹೆಚ್ಚಾಗಿದ್ದರಿಂದ ಒಂದು ರೀತಿಯಲ್ಲಿ ಒಂದು ಎರಡು ವಿಭಾಗ ರೀತಿ ಕಾಂಗ್ರೆಸ್ BJP ಎನ್ನುವ ಒಂದು ಪರಂಪರೆ ಬಂದಿದೆ. ಮುಖ್ಯವಾಗಿ BJPಯನ್ನು ಸೋಲಿಸುವ ಕಾರಣಕ್ಕಾಗಿ ನೆಗೆಟಿವ್ ಓಟುಗಳು ಕಾಂಗ್ರೆಸ್ಗೆ ಬೀಳ್ತದೆ, ಕಾಂಗ್ರೆಸ್ಸನ್ನು ಸೋಲಿಸುವ ಕಾರಣಕ್ಕಾಗಿ BJP ನೆಗೆಟಿವ್ ಓಟುಗಳು ಬೀಳ್ತವೆ. ಅದು ಹೆಚ್ಚು ಸಂದರ್ಭದಲ್ಲಿ ಇದು ಗೊತ್ತಿದ್ದು ಮತ್ತೆ ನೀವು ಯಾಕೆ ಕಣದಲ್ಲಿ? ಅದಕ್ಕೆ ನಾವು ವಾಸ್ತವ ನಿಮಗೆ ಗೊತ್ತಿದೆ, ಆದರೂ ನೀವು ಕಣದಲ್ಲಿ ಇರ್ತೀರಿ ಯಾಕೆ? ನೋಡಿ, ಗೊತ್ತಿದ್ರೂ ಕೂಡ ಈ ಜಿಲ್ಲೆಯಲ್ಲಿ ಆಗಲಿ ರಾಜ್ಯದಲ್ಲಿ ಆಗಲಿ 3ನೇ ಪರ್ಯಾಯ ಬೇಕಾಗಿದೆ. ಇಲ್ಲಿರುವ ಜನಪ್ರತಿನಿಧಿಗಳು ನಿಜವಾಗಿ 10-25 ವರ್ಷ ಕೂಡ MLA ಆಗಿದ್ರೂ ಕೂಡ ಜನರ ಪ್ರಮುಖ ಸಮಸ್ಯೆಗಳನ್ನ ಪರಿಹರಿಸುವಲ್ಲಿ ವಿಫಲರಾಗಿದ್ದಾರೆ ಅನ್ನೋದು ಬಹಳ ಮುಖ್ಯ. ಆ ಕಾರಣಕ್ಕಾಗಿ ಇವತ್ತಿನ ಯಾರು ಶಾಸಕರಾಗ್ತಾ ಇದ್ದಾರೆ, ಅಥವಾ BJPಯವರಾಗಿರಲಿ ಕಾಂಗ್ರೆಸ್ನವರಾಗಿರಲಿ, ಅವರು ಎಲ್ಲರೂ ಕೂಡ ಜನರ ಮೂಲಭೂತ ಸಮಸ್ಯೆಗಳನ್ನು ಪರಿಹರಿಸಲಿಕ್ಕೆ ಅಥವಾ ಮೂಲಭೂತ ಅವಶ್ಯಕತೆಯನ್ನು ಪೂರೈಸುವುದಕ್ಕೆ ಸಫಲರಾಗಲಿಲ್ಲ ಅಂತ ನೀವು ಹೇಳ್ತಾ ಇದ್ದೀರಿ. ಒಂದು ವೇಳೆ ಅವರು ಹಾಗೆ ಅಲ್ಲದೇ ಇದ್ದರೆ ಇಷ್ಟೊತ್ತಿಗಾಗಲೇ ನಿಮ್ಮನ್ನು ಆಯ್ಕೆ ಮಾಡಿರಬೇಕಿತ್ತು, ಅವರು ಇಷ್ಟೊತ್ತಿಗಾಗಲೇ ಪರ್ಯಾಯ ಆಯ್ಕೆಯನ್ನು ಅವರ ಎದುರುಗಡೆ ಇರಬೇಕಿತ್ತು. ಅದು ಯಾಕೆ ಆಗ್ತಾ ಇಲ್ಲ ಅನ್ನೋದು ನನ್ನ ಪ್ರಶ್ನೆ. ನೋಡಿ, ಇಲ್ಲಿವರೆಗೆ ಏನಾಗಿದೆ ಅಂತ ಹೇಳಿದ್ರೆ, ಕಾಂಗ್ರೆಸ್ಸು ಬಂದದ್ದು BJP ನೆಗೆಟಿವ್ ಓಟಿಂದ, BJP ಬಂದು ಕಾಂಗ್ರೆಸ್ ನೆಗೆಟಿವ್ ಓಟಿಂದ. ಆದರೆ CPM ಆ ರೀತಿ ಸ್ಪರ್ಧೆ ಮಾಡಲಿಲ್ಲ. ಮಂಗಳೂರಿನಲ್ಲಿ ಇವತ್ತು CPM ಸ್ಪರ್ಧೆ ಮಾಡುವಂಥ ಸಂದರ್ಭದಲ್ಲಿ 3 ಮಂದಿ ಕೂಡ ಹೊಸ ಯುವಕರು, ನಾನು ಒಬ್ಬ ಸ್ವಲ್ಪ ಹೆಚ್ಚಾಗಿದೆ ಹೊರತು ಹೊಸತಾಗಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಯುವಕರು ಸ್ಪರ್ಧೆ, ಒಬ್ಬರು ಉತ್ತರ ಉಳ್ಳಾಲ ಕ್ಷೇತ್ರದಲ್ಲಿ ಒಬ್ಬ ಅಡ್ವೊಕೇಟ್ 25 ವರ್ಷ ಹುಡುಗ ಇದು ಮಾಡ, ಸುನೀಲ್ ಕುಮಾರ್ ಕೂಡ ಹೊಸದಾಗಿ ಸ್ಪರ್ಧೆ ಮಾಡ್ತಾರೆ, ಮುನೀರ್ ಕಾಟಿಪಲ್ಲ ಕೂಡ ಹೊಸದಾಗಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಈ ಹಿಂದೆ ನಾವು ಇಡೀ ಜಿಲ್ಲೆಯಲ್ಲಿ ಎಲ್ಲ ಕಡೆ ಸ್ಪರ್ಧೆ ಮಾಡಲಿಲ್ಲ. ಈ ಹಿಂದೆ ಒಂದೇ ಸ್ಥಾನ ಸ್ಪರ್ಧೆ ಮಾಡ್ತಿದ್ವಿ, ಆನಂತರ 2 ಆಯಿತು. ಇವತ್ತು ಮಂಗಳೂರು ತಾಲೂಕಿನಲ್ಲಿ ನಾವು 4 ಅಂದರೆ ನನ್ನ ಪದೇ ಪದೇ ಪ್ರಶ್ನೆ ಒಂದೇ ಟಾರ್ಗೆಟ್. ನೀವು ಮೊದಲು 1 ಸ್ಥಾನವನ್ನು ಕೂಡ ಗೆಲ್ಲಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ನಂತರ 2ನೇ ಸ್ಥಾನಕ್ಕೆ ಹೋದರೂ ಕೂಡ ನಿಮಗೆ ಗೆಲ್ಲೋದಿರಲಿ, ಠೇವಣಿ ಉಳಿಸ್ಕೊಳ್ಳುವಷ್ಟು ಮತಗಳನ್ನು ಪಡ್ಕೊಳ್ಳಿಕ್ಕೂ ನಿಮಗೆ ಸಾಧ್ಯ ಆಗೋದಿಲ್ಲ. ಹಾಗಿರುವಾಗ 4 ಕ್ಷೇತ್ರಗಳು ಯಾಕೆ ಬೇಕಿತ್ತು? ನೀವು ನಿಮ್ಮ ಸ್ಪರ್ಧೆ ಬೇಕು ಅಂತ ಹೇಳಿದರೆ ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ನಿಂತು ನಿಮ್ಮ ಸಾಮರ್ಥ್ಯವನ್ನು ಅಲ್ಲಿ ಆ ಒಂದೇ ಕ್ಷೇತ್ರದಲ್ಲಿ ನಿಮ್ಮ ತೋರಿಸ್ಬೋದಿತ್ತಲ್ಲ, ಯಾಕೆ ಮಾಡ್ತಾ ಇಲ್ಲ? ನೋಡಿ, ನಾವು ಹಿಂದೆ ಗೆಲ್ಲಲಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಾವು ಈ ಹಿಂದೆ CPIMನ ಕೃಷ್ಣ ಶೆಟ್ಟಿ ಅವರು ಶಾಸಕರು, 25-30 ವರ್ಷಗಳ ಹಿಂದಿನ ಮಾತು ಸರ್. ಆನಂತರ ರಾಮಚಂದ್ರ ಮಾಸ್ಟರ್ 3 ದಶಕಗಳಲ್ಲಿ ನಂತರದ ನಿಮ್ಮ ಸಾಧನೆ ಹೇಳ್ಕೊಂಡು ಬನ್ನಿ. ಆದರೆ ಈಗ ನಮ್ಮಲ್ಲಿ ಒಂದು ಬದಲಾವಣೆ ಆಗಿದೆ. ಈ ಹಿಂದೆ ನಮ್ಮಲ್ಲಿ ಕೇವಲ ಬಿಡಿ ಕಾರ್ಮಿಕರು, ಅಂಚಿನ ಕಾರ್ಮಿಕರು. ಈಗ CPM ಪಕ್ಷ
ಎಲ್ಲ ಕ್ಷೇತ್ರದಲ್ಲಿ ಕೆಲಸ ಮಾಡ್ತದೆ. ಅದು ಅಂಗನವಾಡಿ ನೌಕರರಲ್ಲಿ, ಬಿಸಿಯೂಟ ನೌಕರರಲ್ಲಿ, ಕಟ್ಟಡ ಕಾರ್ಮಿಕರಲ್ಲಿ, ಸಾಮಾಜಿಕ ವ್ಯವಸ್ಥೆಯ ಬಗ್ಗೆ ಕೂಡ ಹೋರಾಟ ಮಾಡ್ತದೆ ಸಾಮಾಜಿಕ ಪಕ್ಷ. ಅಷ್ಟು ಮಾತ್ರ ಅಲ್ಲ, ಮನೆ ನಿವೇಶನ ಹಕ್ಕುಪತ್ರ ಅಕ್ರಮ ಸಕ್ರಮವಾಗಿ ಒಂದು ಧೀಮಂತ ಜೈಲಿಗೆ ಹೋಗುವ ರೀತಿಯಲ್ಲಿ ಜೈಲು ಬರೋ ಚಳುವಳಿ ಮಾಡಿ ಸರ್ಕಾರದ ಗಮನ ಸೆಳೆದಿದೆ. ನಾವು ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡ್ತದೆ. ಆದರೆ ನಮಗೆ ತಿಳುವಳಿಕೆಯ ಮಟ್ಟದಲ್ಲಿ ಏನು ಬಂದಿದೆ ಅಂತ ಹೇಳಿದ್ರೆ, ನಾವು ಕೂಡ ರಾಜಕೀಯವಾಗಿ ಮುಂದೆ ಬರಬೇಕು. ನಾವು ಚುನಾವಣೆ ನಿಲ್ಲದಿದೆ. ಹಾಗೆ ನೋಡಿದ್ರೆ 25 ವರ್ಷದ ಹಿಂದೆ ಬಿಜೆಪಿಗೆ 5,000 6,000 ಓಟ್ ಸಿಗ್ತಾ ಇತ್ತು. ಯಾವುದೇ ಬೂತ್ನಲ್ಲಿ ಕೆಲವು ಕಡೆ 10 ಓಟು 15 ಓಟ್ ಸಿಗ್ತಾ ಇತ್ತು. CPM ಪಕ್ಷಕ್ಕೆ ನಾವು ಸ್ಪರ್ಧೆ ಮಾಡ್ತಾ ಬರೋದ್ರಿಂದ ಹೆಚ್ಚೆಚ್ಚು ಓಟು ಬರ್ತಾ ಇದೆ. ಈಗ ಪುನಃ CPM ಅನ್ನು ಹೆಚ್ಚೆಚ್ಚು ಜನ ಇಷ್ಟಪಡ್ತಾರೆ. ಅದರಲ್ಲಿ ಮುಖ್ಯವಾಗಿ ನಾವು ಮಂಗಳೂರಿನಲ್ಲಿ ಪಿನರಾಯಿ ವಿಜಯನ್ ಕಾರ್ಯಕ್ರಮ ಮಾಡಿದಾಗ ನೆಹರು ಮನೆ ಬಹಳ ದೊಡ್ಡದಾದ ವಿರೋಧ ಇತ್ತು. ಆದರೆ ಆ ಸಂದರ್ಭದಲ್ಲಿ ಇಡೀ ಜಿಲ್ಲೆಯ ಜನತೆ ಏನು ಮಾಡಿದ್ರು, ಬಿಜೆಪಿ ಅಂತ ಕೋಮುವಾದಿ ಪಕ್ಷವನ್ನು ಸಮರ್ಥವಾಗಿ ಎದುರಿಸುವಂತ ಪಕ್ಷ ಇದೆ ಅಂದ್ರೆ ಅದು CPM ಪಕ್ಷ ಅಂತ ಹೇಳ್ತಾರೆ. ಎಲ್ಲ ಕಡೆ ನಮ್ಮನ್ನು ಒತ್ತಾಯ ಮಾಡ್ತಾರೆ, ನೀವು ಈ ಸಲ ಚುನಾವಣೆ ನಿಲ್ಬೇಕು, ಒಂದು ವೇಳೆ ಸ್ವಲ್ಪ ಕಡಿಮೆ ಆದರೂ ಕೂಡ ಮುಂದಕ್ಕೆ ನೀವು ಗಟ್ಟಿ ಆಗ್ತೀರಿ ಅನ್ನುವ ರೀತಿಯಲ್ಲಿ ಒಂದು ಪ್ರಬಲ ಪಕ್ಷವಾಗಿ ಬೆಳೆಯಬೇಕಾದ್ರೆ ನಾವು ಚುನಾವಣೆ ನಿಲ್ಲಬೇಕಾಗಿದೆ. ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡರ ಮಧ್ಯದಲ್ಲಿ ನಿಮಗೊಂದು ಆಯ್ಕೆ ಮಾಡ್ಲಿಕ್ಕೆ ಹೇಳಿದ್ರೆ ಯಾವುದನ್ನು ಆಯ್ಕೆ ಮಾಡ್ತೀರಿ ನೀವು? ನೋಡಿ, ಬಿಜೆಪಿ ಮತ್ತು ಕಾಂಗ್ರೆಸ್ಸಿನ ಆರ್ಥಿಕ ನೀತಿ, ಅವರ ಧೋರಣೆಗಳು ಒಂದೇ ರೀತಿ, ಅದರಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ. ಇವತ್ತೇನು ಜನ ಬೇರೆ ಬೇರೆ ರೀತಿ ಸಮಸ್ಯೆ ಎದುರಿಸೋಕೆ ಕಾರಣ, ಅದಕ್ಕೆ ಒಂದು ಕಾರಣ ಕಾಂಗ್ರೆಸ್ ಕೂಡ ಕಾರಣ. ಜಾಗತೀಕರಣ, ಉದಾರೀಕರಣ, ಖಾಸಗೀಕರಣ ನೀತು 1999ರಲ್ಲಿ ಏನು ಬಂತು. ಆ ಧೋರಣೆಯಿಂದ ಶ್ರೀಮಂತರು ಇನ್ನಷ್ಟು ಶ್ರೀಮಂತರಾದರು, ಬಡವರು ಇನ್ನಷ್ಟು ಬಡವರಾದರು. ಆ ಕಾರಣಕ್ಕಾಗಿ ಈ ದೇಶದ ಕೃಷಿಕ ತುಂಬ ಕಷ್ಟ ಅನುಭವಿಸ್ತಾನೆ, ತುಂಬ ನಷ್ಟ ಅನುಭವಿಸ್ತಾನೆ. ಅದೇ ಧೋರಣೆಯನ್ನು ಬಿಜೆಪಿ ಅನುಸರಿಸ್ತಾ ಬಂತು. ಆದ್ದರಿಂದ ಅವರ ಧೋರಣೆಯಲ್ಲಿ ವ್ಯತ್ಯಾಸ ಇಲ್ಲ. ಅದರಲ್ಲೂ ಒಂದು ಕೂಡ ಬಿಜೆಪಿ ಕೋಮುವಾದಿ ರಾಜಕೀಯವನ್ನು ಮಾಡ್ತದೆ. ಅಂಥ ಕೋಮುವಾದಿ ರಾಜಕೀಯವನ್ನು ಮಾಡುವಂಥ ಸಂದರ್ಭದಲ್ಲಿ ಕಾಂಗ್ರೆಸ್ನ ಕೆಲವರು ಸಮರ್ಥವಾಗಿ ಎದುರಿಸ್ತಾರೆ. ಆದರೆ ಹೆಚ್ಚಿನ ಕಾಂಗ್ರೆಸ್ಸಿಗರು ಕೋಮುವಾದವನ್ನು ಸಮರ್ಥವಾಗಿ ಎದುರಿಸ್ತಿಲ್ಲ. ಬಹಳಷ್ಟು ಕಾಂಗ್ರೆಸ್ಸಿಗರು ಹಗಲಿನಲ್ಲಿ ಕಾಂಗ್ರೆಸ್ ಇರ್ತಾರೆ, ರಾತ್ರಿ ಹಿಂದುತ್ವದ ಬಗ್ಗೆ ಮಾತಾಡ್ತಾರೆ. ಅಂಥದ್ದನ್ನು ಬಹಳಷ್ಟು ಉದಾಹರಣೆ ಕೊಡ್ಬೋದು. ಅಲ್ಲ, ಈಗ ನಾವು ಹೆಚ್ಚು ಆಯ್ಕೆ ಆಗಬೇಕು ಅಂದರೆ ನಮ್ಮ ಎದುರುಗಡೆ ಇದ್ದರೆ ನೀವು ಹೇಳ್ತಾ ಇರೋದು ಬಿಜೆಪಿ ಕೋಮುವಾದಿ ಅಂತ. ಹಾಗಾದರೆ ನಿಮ್ಮ ಆಯ್ಕೆ ಕಾಂಗ್ರೆಸ್ ಅಂದರೆ ನಿಮ್ಮ ಎದುರುಗಡೆ ಒಂದು ಕಾಂಗ್ರೆಸ್ಸಿಗೆ ಸ್ವಲ್ಪ ಸಾಫ್ಟ್ ಮನೋಭಾವವನ್ನು ಹೊಂದಿರಬೇಕು ನೀವು. ನೋಡಿ, ಖಂಡಿತ ಕೋಮುವಾದ ಅತ್ಯಂತ ಅಪಾಯಕಾರಿ, ಅದರಲ್ಲಿ ಎಂಥ ವ್ಯತ್ಯಾಸ ಕೂಡ. ಅದು ಕೊಲೆಗಟುಕ ರಾಜಕೀಯವನ್ನು ಬಿಜೆಪಿ ಮಾಡ್ತದೆ ನಿಜ. ಆದರೆ ಅದು ಕೊಲೆಗಟುಕ ರಾಜಕೀಯವನ್ನು ಮಾಡ್ತಿದ್ರೆ ಕಾಂಗ್ರೆಸ್ ದರೋಡೆಕೋರ ರಾಜಕೀಯವನ್ನು ಮಾಡ್ತಾ ಇದೆ. ಯಾಕೆಂತೇಳಿ ಇವತ್ತು ಇಡೀ ದೇಶದ ರೈತರ ಬದುಕು ಹೇಗಿದೆ, ಜನಸಾಮಾನ್ಯರ ಬದುಕು ಹೇಗಿದೆ, ಆ ಬದುಕನ್ನು ಬಿಟ್ಟು ಯಾವುದಾದ್ರೂ ರಾಜಕೀಯ ಇದೆಯಾ? ಅದಕ್ಕೆ ಕಾಂಗ್ರೆಸ್ ಕೂಡ ಕಾರಣ ಅಲ್ವಾ? ಇಡೀ 70 ವರ್ಷದ ಆಡಳಿತದಲ್ಲಿ 60 ವರ್ಷ ಕಾಂಗ್ರೆಸ್ ಆಡಳಿತ ನಡೆಸಿದೆ. ಇಡೀ ದೇಶದ ಅಂಕಿ ಸಂಖ್ಯೆಯನ್ನು ನೋಡಲಿ, ಬಡತನ, ದಾರಿದ್ರ್ಯ, ನಿರುದ್ಯೋಗ, ಪೌಷ್ಟಿಕಾಂಶ ಇರುವ ಕೊರತೆ, ಅದು ಒಂದು ಕಡೆ. ಮತ ಕೊಡುವವನಿಗೆ ಇದು ಅರ್ಥ ಆಗ್ತಾ ಇಲ್ವಾ? ನೋಡಿ, ಏನಾಗ್ತದೆ ಅಂತ ಹೇಳಿದ್ರೆ, ಒಂದಿಷ್ಟು ದರೋಡೆ ಮಾಡಿ ಒಂದಿಷ್ಟು ದಾನ ಕೊಟ್ರೆ ಕೆಲವರಿಗೆ ಗೊತ್ತಾಗದೇ ಇರ್ಬೋದು. ರಾಜಕೀಯ ಅಂದ್ರೆ ಮತದಾರ ಅಷ್ಟು ಮೂರ್ಖನ ಅಂತ? ಮೂರ್ಖ ಅಲ್ಲ, ಅವರಿಗೆ ಏನ್ ಗೊತ್ತಾ, ನಮಗೆ ಚುನಾವಣೆಯಲ್ಲಿ ಬಹಳಷ್ಟು ಸಂದರ್ಭದಲ್ಲಿ ಅನುಭವ ಆದ್ರೆ CPM ಪಕ್ಷದ ಅಭ್ಯರ್ಥಿ ಒಳ್ಳೆಯವರು, ಆ ಪಕ್ಷ ಒಳ್ಳೆಯದಿದೆ, ಆದರೆ ಅವರು ಚುನಾವಣೆಗೆ ಗೆಲ್ಲೋದಿಲ್ಲ ಎನ್ನುವ ಕಾರಣಕ್ಕೆ ಓಟ್ ಕೊಡೋದು ಬಹಳಷ್ಟು ಜನಾಂಗ ಇದೆ. ಅವರಿಗೆ ಮತದಾರರಿಗೆ ನಾವು ಕಾನ್ಫಿಡೆನ್ಸ್ ಹುಟ್ಟಿಸಬೇಕಾಗಿದೆ, ವಿಶ್ವಾಸ ಹುಟ್ಟಿಸಬೇಕಾಗಿದೆ. ಆ ಕಾರಣಕ್ಕಾಗಿ ವಿಶ್ವಾಸ ಹುಟ್ಟಿಸುವ ನೀವು 4 ಕಡೆ ಸ್ಪರ್ಧೆ ಮಾಡಿ ಎಲ್ಲಿಯೂ ಗೆಲ್ಲದೆ ಇರುವುದಕ್ಕಿಂತ ಯಾವುದಾದ್ರೂ ಒಂದು ಕಡೆ ಪ್ರಬಲ ಸ್ಪರ್ಧೆಯನ್ನು ಒಡ್ಡುವ ರೀತಿಯಲ್ಲಿ ನಾವು ಅಣಿಯಾಗಿದ್ದರೆ ಒಂದು ಅನುಕೂಲ ಆಗ್ತಿತ್ತು. ಅದಕ್ಕಿಂತ ಮೊದಲಾಗಿ ನೀವು 4 ಕಡೆ ಸ್ಪರ್ಧಿಸುತ್ತಿರುವ ಹಿಂದಿನ ಉದ್ದೇಶವೇ ಬಿಜೆಪಿಯವರಿಗೆ ಅನುಕೂಲ ಮಾಡಿಕೊಡುವುದು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕೇಳಲಿಕ್ಕೆ ಬಯಸ್ತೇನೆ. ಅದಕ್ಕಿಂತ ಮೊದಲು ಸಣ್ಣ ವಿರಾಮ. ವೀಕ್ಷಕರೇ, ವಿರಾಮದ ಬಳಿಕ ಕದನ ಕುತೂಹಲ ಕಾರ್ಯಕ್ರಮದಲ್ಲಿ ಮತ್ತೆ ಸ್ವಾಗತ. ನಾವು ಮಾತಾಡ್ತಾ ಇದ್ದೇವೆ ಯಾದವ್ ಶೆಟ್ಟರೊಂದಿಗೆ. ಯಾದವ್ ಶೆಟ್ಟಿ ಅವರು ಮೂಡಬಿದ್ರೆ ವಿಧಾನಸಭಾ ಕ್ಷೇತ್ರದಲ್ಲಿ CPIM ಅಭ್ಯರ್ಥಿಯಾಗಿ ಕಣಕ್ಕಿಳಿಯುವ ತಯಾರಿಯಲ್ಲಿದ್ದಾರೆ. ಅದಕ್ಕೆ ಬೇಕಾದ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದ್ದಾರೆ. ಯಾದವ್ ಶೆಟ್ಟಿ ಅವರಿಗೆ ನಾನು ವಿರಾಮಕ್ಕೆ ಮೊದಲು ಒಂದು ಪ್ರಶ್ನೆಯನ್ನು ಕೇಳಿದ್ದೆ. ಅಂದರೆ ಕೋಮುವಾದವನ್ನು ನಾವು ವಿರೋಧಿಸ್ತೇವೆ ಅಂತ ಹೇಳುವ ಇವರು ಮತ್ತೊಂದು ಕಡೆ ಸ್ಪರ್ಧೆ ಮಾಡುವುದರ ಮೂಲಕ ಕೋಮುವಾದಿಗಳಿಗೆ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ಅಂದ್ರೆ ನೀವು ಅಂದುಕೊಳ್ಳುವ ಕೋಮುವಾದಿಗಳಿಗೆ ಅನುಕೂಲ ಮಾಡಿಕೊಡ್ತಾ ನೋಡಿ, ನಾವು ಯಾವುದೇ ಚುನಾವಣೆಗೆ ಹಿಂದೆ ನಿಂತಾಗ ಅದು ಕೋಮುವಾದಿಗಳಿಗೆ ಅನುಕೂಲ ಆಗಿದೆ ಅನ್ನೋದು 100ಕ್ಕೆ 100ರಷ್ಟು ಸುಳ್ಳು. ಯಾಕೆ ಸುಳ್ಳು ಅಂತ ಹೇಳಿದ್ರೆ, ನೀವು ಬಹಳಷ್ಟು ಸಂದರ್ಭದಲ್ಲಿ ಬಿಜೆಪಿ ಗೆದ್ರೆ ಕಾಂಗ್ರೆಸ್ನವರು ಆ ರೀತಿ ಅಪಪ್ರಚಾರ ಮಾಡ್ತಾರೆ. ಅದು ವಾಸ್ತವ, ಅದಕ್ಕೆ ಸೈಂಟಿಫಿಕ್ ಆದ ಕಾರಣ ಇಲ್ಲ. ನೀವು ನೋಡಿ, ಯಾವುದೇ ಚುನಾವಣೆಯಲ್ಲಿ CPM ನಿಂತಿರ್ಬೋದು, ಆವತ್ತು ಸಿಕ್ಕಿದಂಥ ಮತವನ್ನು ನೋಡಿದರೆ ಗೊತ್ತಾಗ್ತದೆ. ಕೇವಲ ಅದು ಕಾಂಗ್ರೆಸ್ಗೆ ಬೀಳುವ ಕಾರಣ ಅಂತ ನಮಗೆ ಓಟು ಬಿದ್ದದ್ದಲ್ಲ.
ಆಂಟಿ ಕಾಂಗ್ರೆಸ್ ನಮಗೆ ಒಟ್ಟು ಬಿದ್ದರೆ ಅದು ಕಾಂಗ್ರೆಸ್ಸಿಗೆ ನಷ್ಟ ಆಗ್ತದೆ, ಯಾವ ರೀತಿ ನಷ್ಟ ಆಗ್ತದೆ ಅನ್ನುವಂಥದ್ದು ಅದು ಕಾಂಗ್ರೆಸ್ಸಿಗೆ ಎನಿಸಿದಂತೆ ಆ ರೀತಿ ಅಪಪ್ರಚಾರ ಮಾಡೋದು. ಅವರು ಆ ಸಂದರ್ಭದಲ್ಲಿ BJPಗಿಂತ ಹೆಚ್ಚು ಕಮ್ಯುನಿಸ್ಟರ ಮೇಲೆ ಅಪಪ್ರಚಾರ ಮಾಡ್ತಾರೆ. ನಾನು ಹೇಳೋದಿಷ್ಟೇ, ಕಾಂಗ್ರೆಸ್ಗೆ ನಷ್ಟ ಆಗುತ್ತದೆ ಎನ್ನುವ ಕಾರಣಕ್ಕಾಗಿ CPM ಬೆಳೆಯಬಾರ್ದ? ನಾನು ಕಾಂಗ್ರೆಸ್ ಹತ್ರ ಕೇಳೋದು, ಕಾಂಗ್ರೆಸ್ ನಷ್ಟ ಆಗ್ತದೆ ಅನ್ನೋ ಕಾರಣಕ್ಕಾಗಿ CPM ಬೆಳೆಯಬಾರ್ದು. ಅಲ್ಲ, ನೀವು ಕಾಂಗ್ರೆಸ್ ನಷ್ಟ ಆಗ್ತದೆ ಅನ್ನೋದಕ್ಕಿಂತ ಹೆಚ್ಚಾಗಿ ನೀವು ವಿರೋಧಿಸುವ ಕೋಮುವಾದಿ ಪಕ್ಷ ಅಂತ ಹೇಳ್ಕೊಳ್ಳುವಂತ BJPಯನ್ನ ಅದು ಬೆಳೆಯೋದನ್ನ ತಡೆಯೋದಕ್ಕಾಗಿ ನೀವು ಸ್ಪರ್ಧಿಸಬಾರದು ಅನ್ನುವಂಥದ್ದು ಕಾಂಗ್ರೆಸ್ಸಿಗರ ನೋಡಿ. ರಾಜ್ಯದಲ್ಲಿ 224 ಸೀಟ್ ಇದೆ. 224 ಸೀಟಲ್ಲಿ ನಾವು ಸ್ಪರ್ಧೆ ಮಾಡೋದು ಕೇವಲ 15-20 ಸೀಟ್ನಲ್ಲಿ ಮಾತ್ರ. ಅವರು ನಾವು 15-20 ಸೀಟ್ನಲ್ಲಿ, ನಾವು 15-20 ಬಿಡಿ, ನಾವು ಒಂದು ಸೀಟ್ನಲ್ಲಿ ಸ್ಪರ್ಧೆ ಮಾಡಿದ್ರು ಕೂಡ ಕಾಂಗ್ರೆಸ್ ನಿಮಗೆ ಕೊಡ್ತಾರೆ ಅಂತ ಹೇಳುವ ಆ ಉದಾರತನ ಅವರ ಹತ್ರ ಇಲ್ಲ. MLA ಬಿಡಿ, ಜಿಲ್ಲಾ ಪಂಚಾಯತ್ ಬಿಡಿ, ಒಂದು ನಗರ ಪಾಲಿಕೆ ಸೀಟ್ ಒಂದು ವೇಳೆ ಒಂದು ಸೀಟ್ನಲ್ಲಿ ಸ್ಪರ್ಧೆ ಮಾಡಿದ್ರೆ ಅಲ್ಲಿ ಹೋಗಿ ಕಾಂಗ್ರೆಸ್ನವರು ಹೆಚ್ಚು ಪ್ರಚಾರ ಮಾಡ್ತಾರೆ. ಅಂತ ಭಾವನೆ ಕಾಂಗ್ರೆಸ್ಗೆ ಇಲ್ಲ. CPM ಒಂದು ಸೆಕ್ಯುಲರ್ ಪಾರ್ಟಿ, CPM ಒಂದು ಕ್ರಾಂತಿಕಾರಿ ಪಾರ್ಟಿ. ಪಾಪ ಅಂತ ಅವರ ಕಾರ್ಯಕರ್ತರು ಜೀವನ ಪೂರ್ತಿ ಕೆಲಸ ಮಾಡಿದ್ರಂತ ಒಂದಷ್ಟಾದ್ರೂ ಕನಿಕರ ಯಾವತ್ತಾದ್ರೂ ತೋರಿಸಿದ್ದಾರೆ? ಯಾವತ್ತಾದ್ರೂ ಮಾತಾಡಿರ್ಬಹುದಾ? ಇಲ್ಲ. ಆಗಿರುವಾಗ ಅಂದ್ರೆ ಅವರು ನಮ್ಮ ಮೇಲೆ ಕನಿಕರ ತೋರೋದಿಲ್ಲ, ಅವರು ನಮಗೆ ಯಾವ್ದು ಸೀಟ್ ಬಿಟ್ಟು ಕೊಡೋದಿಲ್ಲ, ಅದಕ್ಕಾಗಿ ಅವರನ್ನು ಸೋಲಿಸಲೇಬೇಕು, ಅದಕ್ಕಾಗಿ ನಾವು ಸ್ಪರ್ಧಿಸಲೇಬೇಕು, ಅದಕ್ಕೆ BJPಗೆ ಅನುಕೂಲ ಮಾಡಿಕೊಡ್ಲೇಬೇಕು. ಇಲ್ಲ, BJPಗೆ ಅನುಕೂಲ ಅಂತ ನೀವು ಯೋಚನೆ ಮಾಡೋದು. ಕಾಂಗ್ರೆಸ್ ನಾವು ಹೇಳ್ತೇವೆ BJPಯನ್ನು ಏನಾದ್ರೂ ಬೆಳೆಸಿದ್ರೆ ಬಹಳಷ್ಟು ಕಾಂಗ್ರೆಸ್ಸಿಗರೇ ಕಾರಣ. ನೀವು ತ್ರಿಪುರದ ಉದಾಹರಣೆ ತಗೊಳ್ಳಿ. ತ್ರಿಪುರದಲ್ಲಿ ಇವತ್ತು CPM ಹೋಯ್ತು, ಅಲ್ಲಿ BJP ಯಾಕೆ ಬಂತು? 10 ವರ್ಷ ವಿರೋಧ ಪಕ್ಷ ನಾಯಕರಾಗಿದ್ದಂತ ಕಾಂಗ್ರೆಸ್ ಮತ್ತು 6 MLAಗಳು, ಕಾಂಗ್ರೆಸ್ MLAಗಳು, ಇಡೀ ಪಕ್ಷವೇ BJPಗೆ ಹೋಯ್ತು. ಆಗ ಯಾರು ಕಾರಣ ಆಗ್ತಾರೆ? ಆಗ BJP ಬರಲಿಕ್ಕೆ ಕಾಂಗ್ರೆಸ್ ಕಾರಣ ಅಲ್ವಾ? ಕಾಂಗ್ರೆಸ್ ಕಾರಣ ಅಲ್ವಾ? ಈ ಸತ್ಯವನ್ನು ಮನೆ ಮಾಚಿ ಮಾತಾಡಬಾರ್ದು. ನಾವು ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಮಾರು ಸೀಟ್ ಎಲ್ಲ ಕಡೆ ಸ್ಪರ್ಧೆ ಮಾಡ್ತಾ ಇಲ್ಲ. ಆದ್ರೆ ನಾವು ಸ್ಪರ್ಧೆ ಯಾಕೆ ಮಾಡ್ತೇವೆ ಅಂದ್ರೆ ಬಹಳಷ್ಟು ಜನ ನಮಗೆ ಹೇಳ್ತಾರೆ, ನಾವು CPM ಪಕ್ಷದ ಅಭಿಮಾನಿಗಳು, CPM ಪಕ್ಷವನ್ನು ಒಪ್ತೇವೆ, CPM ಪಕ್ಷದಿಂದ ನಾವು ಲಾಭ ಪಡೆದಿದ್ದೇವೆ, CPM ನಮಗೆ ನಾವು ಪ್ರಯೋಜನ ಮಾಡಿದೆ, ನೀವು ಚುನಾವಣೆ ನಿಲ್ಬೇಕು, ನಿಂತರೆ ನಮ್ಮ ಓಟನ್ನು ನಮ್ಮ ಮನಸ್ಸಾಕ್ಷಿ ಪ್ರಕಾರ CPMಗೆ ಹಾಕ್ಬಹುದು ಅನ್ನೋ ರೀತಿ ಬಹಳಷ್ಟು ಮತದಾರರು ಯಾರು? ನಮಗೆ ಎಲ್ಲ ಧರ್ಮದ ಆಧಾರ ಸಿಗುವಂತ ಮತ ಅಲ್ಲ. ನಮಗೆ ಹಿಂದೂಗಳ ಮತ ಸಿಗ್ತದೆ, ಮುಸ್ಲಿಮರ ಮತ ಸಿಗ್ತದೆ, ಕ್ರಿಶ್ಚಿಯನ್ ಮತ ಸಿಗ್ತದೆ, ದಲಿತ ಸಮುದಾಯದ ಮತ ಸಿಗ್ತದೆ. ಕಾಂಗ್ರೆಸ್ನವರು ಹೇಳಿದ ರೀತಿಯಲ್ಲಿ ನಾವು ಒಂದೇ ಸಮುದಾಯದ ಮತವನ್ನು ಹೆಚ್ಚು ಪಡೆಯುತ್ತಾ ಇಲ್ಲ, ಎಲ್ಲಾ ಸಮುದಾಯದ ಮತವನ್ನು ಪಡೆಯುತ್ತಿರುವಾಗ ನಾವು ನಿಂತದ್ದು ಕಾಂಗ್ರೆಸ್ಗೆ ಪೆಟ್ಟು ಅಂತ ಯಾವ ರೀತಿಯಲ್ಲಿ ಹೇಳಲಿಕ್ಕೆ ಸಾಧ್ಯ? ಅದು ಸೈಂಟಿಫಿಕ್ ಎಷ್ಟು ಸತ್ಯ? ಇನ್ನು ನಿಮ್ಮ ಕ್ಷೇತ್ರದ ಹತ್ತಿರಕ್ಕೆ ಬರೋದಾದರೆ ಶಾಸಕ ಅಭಯ್ ಚಂದ್ರ ಜೈನ್ ರವರು ಬಹಳಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ. ಅಂದರೆ ಅದನ್ನು ಮಾದರಿ ಕ್ಷೇತ್ರವಾಗಿ ರೂಪಿಸುವ ರೀತಿಯಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ ಹೀಗಂತ ಕಾಂಗ್ರೆಸ್ನವರು ಹೇಳ್ತಾ ಇದ್ದಾರೆ. ಮತ್ತು ಸಾಕಷ್ಟು ಅನುದಾನವನ್ನು ಎಷ್ಟು ಅನುದಾನವನ್ನು ತಂದಿದ್ದೇನೆ ಅಂತ ಅವರು ಪಟ್ಟಿ ಮಾಡಿ ಹೇಳ್ತಾನೂ ಕೂಡ ಇದ್ದಾರೆ. ಸೊ ಹಾಗಿರುವಾಗ ಅಭಯ್ ಚಂದ್ರ ಜೈನ್ರಂತಹ ವ್ಯಕ್ತಿಯ ಎದುರು ನೀವು ಸ್ಪರ್ಧಿಸಿ ಅವರಿಗೆ ಅಡ್ಡಿಪಡಿಸುವುದು ಯಾಕೆ? ಅವರನ್ನೇ ಅಂದರೆ ಅವರು ಕ್ಷೇತ್ರ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಅಂತ ಅವಾಗ ನೀವು ಯಾಕೆ ಅವರ ಎದುರುಗಡೆ ಇರಬೇಕು? ನೋಡಿ, ನಾವೊಂದು ರಾಷ್ಟ್ರೀಯ ಪಕ್ಷ. ನಮ್ಮ ಪಕ್ಷದ ಬಗ್ಗೆ ಎಲ್ಲ ಜನಸಮುದಾಯರಿಗೆ ನಮ್ಮ ಪಕ್ಷದ ಪರಿಚಯ, ಪಕ್ಷದ ಧೋರಣೆ, ಪಕ್ಷದ ಉದ್ದೇಶ, ಪಕ್ಷದ ಇದನ್ನೆಲ್ಲ ತಿಳಿಸಬೇಕಾಗಿದೆ. ನಾವು ಚುನಾವಣೆಗೆ ನಿಲ್ಲದಿದ್ದರೆ ನಾವು ಯಾವಾಗ ತಿಳಿಸೋದು? ಸರ್, ನಿಮ್ಮದು ರಾಷ್ಟ್ರೀಯ ಪಕ್ಷ ಅಂತ ಹೇಳ್ತೀರಿ, ನಿಮ್ಮದು ಅಂದರೆ ಬಹಳ ಇತಿಹಾಸ ಇರುವ ಪಕ್ಷ ಕೂಡ ಹೌದು. ಮತ್ತು ಮಂಗಳೂರಿನಲ್ಲಿ ಹೋರಾಟ ಮಾಡಿದ್ದೀರಿ ಅಥವಾ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೋರಾಟದ ಮೂಲಕ ಹಾಗೆ ಬಂದಿದ್ದೀರಿ. ಇವತ್ತು ಕೂಡ ನೀವು ಇನ್ನೂ ಪರಿಚಯ ಮಾಡಬೇಕಾದ ಅವಶ್ಯಕತೆ ಇದೆ ಅಂತ ಹೇಳೋದರ ಅರ್ಥ ಏನು? ಅಂದರೆ ನೀವು ಇನ್ನೂ ಜನರಿಗೆ ತಲುಪಲೇ, ಇಷ್ಟು ಹೋರಾಟ, ಇಷ್ಟು ಇದರ ಇನ್ನೂ ಕೂಡ ಜನರಿಗೆ ತಲುಪಲೇ ಇಲ್ಲ, ಜನರ ಮನಸ್ಸಿನಲ್ಲಿ ನೀವು ಇಲ್ವೇ ಇಲ್ಲ ಅಂತ ಕ್ಲಿಯರ್ ಉತ್ತರ. ನಾವು ಹಿಂದೆ ಹೆಚ್ಚು ಚುನಾವಣೆ ನಿಲ್ಲಿಲ್ಲ, ಅದೇ ಉತ್ತರ. ಈಗ ನೋಡಿ, ಕಳೆದ ಮೂಡಬಿದ್ರೆಯಲ್ಲಿ ಕಳೆದ ತಾಲೂಕು ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ನಲ್ಲಿ ನಾವು ಸ್ಪರ್ಧೆ ಮಾಡಿದ್ದೇವೆ. ಸ್ಪರ್ಧೆ ಮಾಡಿದ್ರೆ ನಾವು ನಿರೀಕ್ಷೆ ಮಾಡಿದ ಮತವನ್ನು ಗಳಿಸ್ತೇವೆ, 4800 ಮತ ಗಳಿಸ್ತೇವೆ. ಆವಾಗ ಕಾಂಗ್ರೆಸ್ಗೆ ಗೊತ್ತಾಗ್ತದೆ CPM ಕೂಡ ಇದೆ ಎಂದು ಗೊತ್ತಾಗ್ತದೆ. ಅಲ್ಲಿವರೆಗೆ ಗೊತ್ತಾಗಲಿಲ್ಲ ಅವರಿಗೆ. ನಾವು ಚುನಾವಣೆಗೆ ನಿಲ್ಲದೇ ಇರ್ತಿದ್ರೆ CPM ಪಕ್ಷ ಇದೆ ಅಂತ ಕೂಡ ಗೊತ್ತಾಗ್ತಿಲ್ಲ. ಚುನಾವಣೆ ಇದ್ದಿದ್ದರಿಂದ ನಮ್ಮ ನಿರೀಕ್ಷೆಗಿಂತ ಹೆಚ್ಚು ಮತ ಅಲ್ಲಿ ಸಿಕ್ಕಿದೆ, ನಮ್ಮ ಅಸ್ತಿತ್ವ ಗೊತ್ತಾಗಿದೆ. ಈಗ ನಾವು ಚುನಾವಣೆ ನಿಲ್ಲುವುದರಿಂದ ನಾವು ಹೆಚ್ಚು ಮತ. ಒಂದು ಕಾಲದಲ್ಲಿ BJPಯವರು 25 ವರ್ಷಗಳ ಹಿಂದೆ ಪ್ರತಿ ಬೂತ್ನಲ್ಲಿ 0 ತೆಗೆದದ್ದಿದೆ, 10 ತೆಗೆದಿದೆ, ಓಟು 15 ತೆಗೆದಿದೆ. ಅಂತ ಬೂತ್ನಲ್ಲಿ ಈಗ ಅದು 1000 ಓಟು ತೆಗಿತಾ ಇದ್ದಾರೆ. CPMನಲ್ಲಿ ಈಗ ಅಲ್ಲ, BJPಯವರು 25 ವರ್ಷಗಳ ಹಿಂದೆ ಚುನಾವಣೆಗೆ ಸ್ಪರ್ಧಿಸುವ ಹಿಂದೆ ಅವರು 25 ವರ್ಷಗಳ ನಂತರದ ರಣತಂತ್ರವನ್ನು ರೂಪಿಸಿಕೊಂಡು ಕಣಕ್ಕಿಳಿದಿದ್ರು. ಸೊ ಅಂತಹ ರಣತಂತ್ರ ಏನು ನಿಮ್ಮ ಹತ್ರ ಕಾಣ್ತಾ ಇಲ್ಲ? ಇದೆ, ನಮ್ಮಲ್ಲಿ ರಣತಂತ್ರ ಇಲ್ಲದೇನು. ನಾವು ಕೂಡ ಸಾಮಾಜಿಕ ಜಾಲತಾಣವನ್ನು ಉಪಯೋಗಿಸ್ತೇವೆ, ಎಲ್ಲ ರಂಗಗಳಲ್ಲಿ ರಾಜಕೀಯ ಚಿತ್ರಣವನ್ನು ಬಳಸ್ತೇವೆ, ಸಾರ್ವಜನಿಕ ಸಂಪರ್ಕವನ್ನು, ಸಂವಾದಗಳನ್ನು ನಡೆಸ್ತಾ ಇದ್ದೇವೆ, ಜನರ ಹತ್ರ ಕೇಳ್ತೇವೆ,
ವ್ಯಕ್ತಿ ಚುನಾವಣೆ ನಿಲ್ಲುವಾಗ ಬಿಜೆಪಿ ವಿಷಯಕ್ಕೆ ಅವರ ಹತ್ರ ಹಿಂದೂ ಎನ್ನುವ ಒಂದು ಪದ ಇತ್ತು, ಅಥವಾ ಹಿಂದೂಗಳನ್ನು ಒಗ್ಗೂಡಿಸಬೇಕು ಅನ್ನುವಂಥ ಒಂದು ವಿಷಯ ಇತ್ತು, ರಾಮ ಮಂದಿರ ಇತ್ತು, ಅಥವಾ ಇದು ಬೇರೆ ಬಹಳಷ್ಟು ಕಾರಣಗಳು ಇದ್ದು, ಅವರ ಜನರನ್ನ ಒಟ್ಟುಗೂಡಿಸುವ ಮತಗಳನ್ನು ಕ್ರೋಢೀಕರಿಸುವ ಹಲವು ಕಾರಣಗಳು ಅವರ ಎದುರುಗಡೆ ಇದ್ದು. ಅಂಥದ್ದು CPMನಲ್ಲಿ ಏನಿದೆ ಅಂತ ಹೇಳಿದ್ರೆ, ಎಲ್ಲರನ್ನೂ ಎಲ್ಲ ಸಂದರ್ಭದಲ್ಲೂ ಮೋಸ ಮಾಡಲಿಕ್ಕೆ ಆಗೋದಿಲ್ಲ, ಎಲ್ಲ ಕಾಲದಲ್ಲೂ ಮೋಸ. BJPಯವರು ಈ ಹಿಂದೆ ಹಿಂದುತ್ವದ ಹೆಸರಿನಲ್ಲಿ ಆಗಲಿ ಹಿಂದೂ ಧರ್ಮವನ್ನು ಹಿಂದೂ ಧರ್ಮವನ್ನ ರಾಜ್ಯಕ್ಕೆ ತರುವುದರ ಮುಖಾಂತರ, ಒಂದು ಧರ್ಮದವನ್ನ ಇನ್ನೊಂದು ಧರ್ಮದವನ್ನು ದ್ವೇಷಿಸುವ ಮುಖಾಂತರ ಜನಸಮುದಾಯದಲ್ಲಿ ಸುಳ್ಳುಗಳ ವಿಚಾರಗಳನ್ನು ಬಿತ್ತರಿಸುವುದರ ಮೂಲಕ ಅವರು ಓಟು ಪಡೆದಿರ್ಬೋದು. ಆದರೆ ಅದು ಶಾಶ್ವತ ಅಲ್ಲ, ಖಂಡಿತ ಶಾಶ್ವತ ಅಲ್ಲ. ಅದು CPM ಪಕ್ಷ BJPಯಲ್ಲಿದ್ದಂಥ ಅನೇಕ ಯುವಕರ ಮಧ್ಯೆ, ಅನೇಕ ನಾಯಕರ ಮಧ್ಯೆ, BJPಯ ಮತದಾರರ ಮಧ್ಯೆ ಸಂವಾದ ನಡೆಸ್ತದೆ. ಸಂವಾದ ನಡೆಸಿದ BJPಯವರು ಸುಳ್ಳು ಹೇಳಿದ ಎಲ್ಲ ವಿಚಾರವನ್ನು ಮುಕ್ತವಾಗಿ ಮಾತಾಡ್ತೇವೆ. ಹಾಗೆ ಮುಕ್ತವಾಗಿ ಮಾತನಾಡುವವರು ಎಷ್ಟು ಜನ ನಿಮ್ಮ ಎದುರುಗಡೆ ಇರ್ತಾರೋ ಅವರಷ್ಟೇ ನಿಮ್ಮ ಮತದಾರರಾಗಿರಬಹುದೇ ಹೊರತು ಅದರ ಆಚೆಗೆ ನಿಮ್ಮ ಮತದಾರರು ಯಾರೂ ಇಲ್ಲ. ಯಾಕಂದರೆ ಇವತ್ತು ಚುನಾವಣೆ ಎದುರಿಸಬೇಕಾದ್ದು ಹಣಬಲ, ತೋಳ್ಬಲ, ಜಾತಿ ಬಲ, ಧರ್ಮಬಲ. ಸೊ ಈ ಯಾವ ಬಲಗಳು ನಿಮ್ಮ ಜೊತೆಯಲ್ಲಿ ಇಲ್ಲ. ಹಾಗಿರುವಾಗ ನಿಮಗೆ ಅದೆಲ್ಲ ಮತ ಆಗ್ತದೆ ಅಂತ ಯಾವ ನಿರೀಕ್ಷೆಯಲ್ಲಿ ಇರ್ತೀರಿ? ಎಲ್ಲ ಸಂದರ್ಭದಲ್ಲಿ ನಡೀತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಈಗ ನಡೀತಾ ಇದೆ, ಎಲ್ಲ ಸಂದರ್ಭದಲ್ಲೂ ನಡೀತಾ ಇದೆ. ನೋಡಿ, ನಿನ್ನೆ ಮೊನ್ನೆ 180 ಕಿಲೋಮೀಟರ್ ಉದ್ದ ಇದರಲ್ಲಿ 35 ಸಾವಿರ ಜನರು ಸೇರಿ ವಿಧಾನಸಭೆಗೆ ಮುತ್ತಿಗೆ ಹಾಕ್ತಾರೆ ಅಂತ ಹೇಳಿದ್ರೆ ಅದು ನಮ್ಮ ಪಕ್ಷದ ರೈತ ಸಂಘಟನೆ. ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, ಅವತ್ತು ಪಿನರಾಯಿ ವಿಜಯನ್ ಬಂದಾಗ ಬಹಳಷ್ಟು ವಿರೋಧ ಮಾಡಿದ್ರು. ಅಂತ BJPಯ ಸಂಘ ಪರಿವಾರದ ದಬ್ಬಾಳಿಕೆಯನ್ನು ಅತ್ಯಂತ ಸಮರ್ಥವಾಗಿ ನಾವು ಎದುರಿಸಿ, ನಮಗೆ ಯಾವ್ದು ಬಲ ಇಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಅವರ ರೀತಿಯಲ್ಲಿ ಸುಳ್ಳಿನ ಆಧಾರದಲ್ಲಿ ರಾಜಕೀಯ ಮಾಡೋದಿಲ್ಲ, ಅವರ ರೀತಿಯಲ್ಲಿ ಕಲ್ಯಾಣದ ರೂಪದಲ್ಲಿ ರಾಜಕೀಯ ಮಾಡೋದಿಲ್ಲ, ಅವರ ರೀತಿಯಲ್ಲಿ ಧರ್ಮವನ್ನು ರಾಜ್ಯಕ್ಕೆ ತಂದು ಯುವ ಜನರ ಮಧ್ಯೆ ಸುಳ್ಳು ವಿಚಾರಣೆ ಬಿತ್ತಿ ಅವರನ್ನು ಮೊದಲಾಗಿ ಕೋಮುವಾದಿಗಳನ್ನಾಗಿ ಮಾಡಿ ಮತ್ತೆ ಅವರು ಕ್ರಿಮಿನಲ್ಗಳಾಗಿ ಅವರ ಬದುಕನ್ನೇ ನಾಶ ಮಾಡುವ ರೀತಿಯ ರಾಜಕೀಯ ನಾವು ಮಾಡ್ತಾ ಇಲ್ಲ. ನಾವು ಮಾಡುವಂತ ರಾಜ್ಯಕ್ಕೆ ಬಹಳ ಕ್ಲಿಯರ್ ಕಟ್ ಆಗಿ ಇಡೀ ಜನ ಸಮುದಾಯದದ್ದು ಯುವಕರಿರ್ಬೋದು, ವಿದ್ಯಾರ್ಥಿಗಳಿರ್ಬೋದು, ಕ್ಲಿಯರ್ ಕಟ್ ಆಗಿದೆ. ಆದರೆ ಅದು ಜನರಿಗೆ ಬೇಡವಾಗಿದೆ. ಇಲ್ಲ, ಬೇಡ ವಿಷಯದಲ್ಲಿ ನಿಮ್ಮ ಮಾತಾಡಲಿಕ್ಕೆ ಜನ ಬಹಳ ನಿಮ್ಮ ಈಗ ಬೇಕಾಗಿರುವಂತದ್ದು ಅಂದ್ರೆ ಮೂಡಬಿದ್ರೆಗೆ ನೀವು ಏನು ಮಾಡಲಿಕ್ಕೆ ಸಾಧ್ಯ ಇದೆ ಮತ್ತು ಯಾಕೆ ನಿಮಗೆ ಮತ ಕೊಡಬೇಕು ಅನ್ನೋ ವಿಷಯದಲ್ಲಿ ಮಾತಾಡಲಿಕ್ಕಿದೆ. ಅದಕ್ಕಿಂತ ಮೊದಲು ಸಣ್ಣ ವಿರಾಮ. ವೀಕ್ಷಕರೇ, ವಿರಾಮದ ಬಳಿಕ ಕದನ ಕುತೂಹಲ ಮುಂದುವರಿತಾ ಇದೆ. ಕದನ ಕುತೂಹಲದಲ್ಲಿ ನಾವು ಇವತ್ತು ಯಾದವ್ ಶೆಟ್ಟರೊಂದಿಗೆ ಮಾತಾಡ್ತಿದ್ದೇವೆ. ಯಾದವ್ ಶೆಟ್ಟರು ಮುಲ್ಕಿ ಮೂಡಬಿದ್ರೆ ವಿಧಾನಸಭಾ ಕ್ಷೇತ್ರದ CPIM ಅಭ್ಯರ್ಥಿಯಾಗಿ ಪ್ರಚಾರದಲ್ಲಿ ಇದ್ದಾರೆ. ಸೊ ನಾನು ವಿರಾಮಕ್ಕೆ ಮೊದಲು ಅಂದರೆ ನಾವು ಕ್ಲಿಯರ್ ಕಟ್ ರಾಜಕಾರಣವನ್ನು ಮಾಡ್ತೇವೆ ಅಂತ ನೀವು ಹೇಳ್ತಾ ಇದ್ದೀರಿ. ನಿಮ್ಮ ಕ್ಲಿಯರ್ ಕಟ್ ರಾಜಕಾರಣ ನಮಗೆ ಬೇಕಾಗಿಲ್ಲ. ನಮಗೆ ಬೇಕಾಗಿರೋದು ಈಗ ಏನು ನಡೀತಾ ಇದೆ ಅದನ್ನೇ ನಾವು ಸ್ವೀಕರಿಸಿಕೊಂಡು ಹೋಗ್ತಾ ಇದ್ದೇವೆ. ನೋಡಿ, ನೀವು ನಮಗೆ ಯಾಕೆ ಓಟು ಕೊಡಬೇಕನ್ನೋದು ರೀತಿಯಲ್ಲಿ ನಾವು ಹೇಳ್ತೀವಿ. ನಾನು ಮತದಾರರ ಹತ್ರ ಇಷ್ಟು ವಿನಂತಿ ಮಾಡ್ತಾ ಇದ್ದೇನೆ. ನೀವು ಒಂದು ಪಕ್ಷದ ಇತಿಹಾಸವನ್ನು ತಿಳಿಬೇಕು, ಪಕ್ಷದ ಧೋರಣೆಯನ್ನು ಅರ್ಥ ಮಾಡಬೇಕು. ಒಂದು ಪಕ್ಷದ ಅದು 2-3 ಪಕ್ಷ ಯಾವ ಪಕ್ಷ ಒಳ್ಳೆಯದಂತ ತಿಳ್ಕೊಳ್ಬೇಕು. ಎರಡನೇದಾಗಿ ವಿಧಾನಸಭೆಗೆ ಚುನಾವಣೆ ನಿಲ್ಲುವ ಅಭ್ಯರ್ಥಿಗಳ ಇತಿಹಾಸವನ್ನು ತಿಳಿದುಕೊಳ್ಬೇಕು. ನಾನು ನನ್ನ ಇತಿಹಾಸವನ್ನು ಹೇಳುವುದಾದರೆ, ನಾನು ಚಿಕ್ಕಂದಿನಿಂದಲೂ ಕೂಡ ಕಮ್ಯುನಿಸ್ಟ್ ಪಕ್ಷದಲ್ಲಿ ಬೆಳೆದು ಬಂದವನು. 2-3 ಸಲ ಸ್ಥಳೀಯ ಸಂಸ್ಥೆಯಲ್ಲಿ ಇಲೆಕ್ಟ್ ಆದವನು. ನನಗೆ ಅನೇಕ ಕನಸುಗಳಿವೆ ಮತ್ತು ಎಲ್ಲ ವಿಭಾಗದ ಜನರ ಸಮಸ್ಯೆಗಳ ಬಗ್ಗೆ, ಸಂಕಷ್ಟಗಳ ಬಗ್ಗೆ ಅರಿವಿದೆ. ನಾನು ಖಂಡಿತ ಕೂಡ ಮುಲ್ಕಿ ಮೂಡಬಿದ್ರೆ ಕ್ಷೇತ್ರದಲ್ಲಿ ಅನೇಕ ಸಮಸ್ಯೆಗಳನ್ನು ಕಂಡಿದ್ದೇನೆ. ಭಾಳಷ್ಟು ವರ್ಷಗಳಲ್ಲಿ ಮಾಡಲಿಕ್ಕಾಗದ ಸಮಸ್ಯೆಗಳನ್ನು ಕಂಡಿದ್ದೇನೆ. ಮುಲ್ಕಿ ಮೂಡಬಿದ್ರೆ ಕ್ಷೇತ್ರದಲ್ಲಿ ಮೂಡಬಿದ್ರೆ, ಕಿನ್ನಿಗೋಳಿ ಮತ್ತು ಮುಲ್ಕಿ 3 ಪ್ರಮುಖ ಪಟ್ಟಣಗಳು. ಇವತ್ತು ಕೂಡ ಮೂಡಬಿದ್ರೆಯಲ್ಲಿ ಒಂದು KSRTC ಬಸ್ ಸ್ಟ್ಯಾಂಡ್ ಇಲ್ಲ, ಮುಲ್ಕಿಯಲ್ಲಿ ಒಂದು ಸುಸಜ್ಜಿತವಾದ ಬಸ್ ಸ್ಟ್ಯಾಂಡ್ ಇಲ್ಲ. ಇಡೀ ಕ್ಷೇತ್ರದಲ್ಲಿ ಭಾಳಷ್ಟು ಘನತ್ಯಾಜ್ಯದ ಸಮಸ್ಯೆಗಳಿವೆ. ಭಾಳಷ್ಟು ಕಡೆ ಒಳಚರಂಡಿ ಇಲ್ಲದೆ ಇಡೀ ಕ್ಷೇತ್ರದ ಜನ ತತ್ತರಿಸ್ತಾ ಇದ್ದಾರೆ. ಮೂಡಬಿದ್ರೆಯಲ್ಲಿ ಅಂತೂ ಕೆಲವು ಕಡೆ ಹೋದರೆ ಇವತ್ತು ಕೂಡ ಆ ಜನರು ಆರೋಗ್ಯ ಅವರು ಕೆಡುತ್ತಾ ಇದೆ. ಒಂದು ತ್ಯಾಜ್ಯದ ಇದರಿಂದ ಮತ್ತು ಕೊಳಚೆ ಹೋಗುವುದರಿಂದ ಅದಕ್ಕೊಂದು ಸರಿಯಾದ ಒಳಚರಣೆ. ಇದು ಅತ್ಯಂತ ಪ್ರಮುಖ ಸಮಸ್ಯೆ ಅಂತ ನಾನು ಭಾವಿಸ್ತೇನೆ. ಅದನ್ನು ಒಟ್ಟಿಗೆನೆ ನಾನು ಕೊಡುವಂಥದ್ದು ಏನಂತಂದರೆ, ನಾನು ಇಡೀ ಮುಲ್ಕಿ ಮೂಡಬಿದ್ರೆ ಕ್ಷೇತ್ರ ಸುತ್ತಿದಾಗ ಭಾಳಷ್ಟು ಯುವಕರು, ಪಾಪ ಮುಂದಿನ ಪೀಳಿಗೆಗೆ ಬೇಕಾದಂಥ ಯುವಕರು
ಯಾವುದಾದ್ರು ಖಾಸಗಿ ಸ್ಥಳದಲ್ಲಿ ಮಾರ್ಗ ಮಧ್ಯದಲ್ಲಿ ಕ್ರಿಕೆಟ್ ಕಬಡ್ಡಿ ಆಡ್ತಾ ಇದ್ದಾರೆ. ಅಂಥವರಿಗೆ ಒಂದು ಗ್ರಾಮದಲ್ಲಿ ಸರ್ಕಾರಿ ಸ್ಥಳ ಮಾಡಿ 1 ಎಕರೆ 2 ಎಕರೆ ಸ್ವಾಧೀನಪಡಿಸಿ ಒಂದು ಸುಸಜ್ಜಿತ ಎಲ್ಲ ಕಡೆ ಒಂದು ಕ್ರೀಡಾಂಗಣದ ವಿಷಯ ಕ್ರೀಡಾ ಕ್ಷೇತ್ರದಲ್ಲಿ ಇಡೀ ರಾಜ್ಯದಲ್ಲಿ ಮಾದರಿಯಾಗುವಂಥ ವ್ಯವಸ್ಥೆಯನ್ನ ಅಭಯ್ ಚಂದ್ರ ಜೈನ್ ರವರು ಮೂಡುಬಿದಿರೆ ಕ್ಷೇತ್ರದಲ್ಲಿ ಯಾವುದು ಸರ್ ಸೆಂಟ್ರಲ್ ಟ್ಯಾಂಕ್ ಅನ್ನು ಮಾಡಿದ್ದಾರೆ. ಕೇವಲ ಒಂದು ಕಡೆ ಅಲ್ಲ, ನಾನು ಇಡೀ ಒಂದು ಮುಲ್ಕಿ ಮೂಡುಬಿದಿರೆ ಕ್ಷೇತ್ರ ಅಂದ್ರೆ 2 ಲಕ್ಷಕ್ಕಿಂತ ಹೆಚ್ಚು ಇರುವಂತ ಮತದಾರರಿದ್ದಾರೆ. ನಾವು ದೃಷ್ಟಿಕೋನ ಇಟ್ಟುವಾಗ ಕೇವಲ ಒಂದು ಕಡೆ ಅಂತಲ್ಲ, ಇಡೀ ಕ್ಷೇತ್ರದ ಯುವಕರ ಬಗ್ಗೆ ದೃಷ್ಟಿಕೋನ ಇಟ್ಟು ಒಂದು ವ್ಯವಸ್ಥಿತವಾದ ಯೋಜನೆ ರೂಪಿಸಬೇಕು. ಗ್ರಾಮೀಣ ಬಡವರಿಗೆ ಕ್ರೀಡೆ ಆರಂಭವಾಗಿದೆ, ಮತ್ತೆ ಕಂಟಿನ್ಯೂ ಆಗ್ತದೆ ಇಲ್ಲ, ಅದು ಇಲ್ಲ. ಅಷ್ಟು ಮಾತ್ರ ಅಲ್ಲ, ಬಹಳಷ್ಟು ಪ್ರಮುಖವಾಗಿ ಇಡೀ ಮುಲ್ಕಿ ಮೂಡುಬಿದಿರೆ ಕ್ಷೇತ್ರದಲ್ಲಿ ನನಗೆ ಕರೆಕ್ಟ್ ಆದ ಯೋಜನೆ ಇದೆ. ಕಡಿಮೆ ಹೇಳ್ತೇನೆ ಏನೆಲ್ಲ ಇದೆ. ಮುಲ್ಕಿ ಮೂಡುಬಿದಿರೆ ಕ್ಷೇತ್ರ ನಾನು ಇಡೀ ಸುತ್ತಾಡಿದ್ದೇನೆ. ಸುಮಾರು 25,000ಕ್ಕೂ ಹೆಚ್ಚು ಮುಲ್ಕಿ ಮೂಡುಬಿದಿರೆ ಕ್ಷೇತ್ರದಲ್ಲಿ ತನ್ನದೇ ಎನ್ನುವ ಒಂದು 3 ಸೆನ್ಸ್ ಜಾಗ ಇಲ್ಲದವರು ಇದ್ದಾರೆ. ಅಲ್ಲಿ ಒಬ್ಬ ಶಾಸಕನಾಗಿ ಅಲ್ಲಿನ ಪಂಚಾಯತ್ ಪಿಡಿಒಗಳಿಗೆ ಸರಿಯಾದ ಮಾರ್ಗದರ್ಶನ ಕೊಟ್ಟು ಸುಮಾರು 1,000 ಎಕರೆ ಸರ್ಕಾರಿ ಜಾಗ ಸ್ವಾಧೀನಿಸುವ ಸರ್ಕಾರಿ ಸ್ಥಳ ಕೂಡ ಅಲ್ಲಿ ಇದೆ. ಅದಕ್ಕೆ ಒಂದು ಸರಿಯಾದ ಯೋಜನೆ ಬೇಕು, ದೂರದೃಷ್ಟಿ ಇರಬೇಕು, ಅದನ್ನು ಪ್ಲಾನ್ ಮಾಡಿ ಅದನ್ನು ಮಾಡಬೇಕು. ಅದು 25 ವರ್ಷ ಶಾಸಕರಾಗಿದ್ದಂಥ ಶಾಸಕರ ಅಭಯ್ ಚಂದ್ರರು ಅದು ಮಾಡೋದು ಬಿಡಿ, ಆ ಕನಸೇ ಅವರಿಗೆ ಇಲ್ಲ, ಕನಸನ್ನೇ ಮಾಡಲಿಲ್ಲ, ಆ ಕನಸು ಇಲ್ಲ ಅವ್ರ ಹತ್ರ. ಈಗಲೂ ಕೂಡ ನಾನು ಕೇಳ್ತೇನೆ, 10,000 ಸಂಪಾದನೆ ಇರುವವರು 4,000 3,000 ಬಾಡಿಗೆ ಕೊಟ್ಟು ಹೇಗೆ ಬದುಕಬೇಕು? ಅದು ಮನೆ ಇಲ್ಲದಂತ ಅಂತ ವ್ಯಕ್ತಿಗಳು ಅದನ್ನು ವೈಜ್ಞಾನಿಕವಾಗಿ ಸರ್ವೆ ಮಾಡಿದ್ರೆ ನೋಡ್ಬೇಕು. ನಾನು ಯಾರ ಹತ್ರ ಕೂಡ ಚಾಲೆಂಜ್ ಮಾಡಲಿಕ್ಕೆ ನೋಡ್ತೇನೆ. ಬಹಳಷ್ಟು ಗ್ರಾಮ ಪಂಚಾಯತ್ಗಳಲ್ಲಿ ಮನೆ ನಿವೇಶನದ ಅರ್ಜಿ ಕಸದ ಬುಟ್ಟಿಗೆ ಹೋಗಿದೆ, ಪುರಸಭೆಗಳಲ್ಲಿ ಮನೆ ನಿವೇಶನದ ಅರ್ಜಿ ಕಸದ ಬುಟ್ಟಿಗೆ ಹೋಗಿದೆ. ಇವತ್ತು ಬಹಳಷ್ಟು ಗ್ರಾಮಗಳಲ್ಲಿ ಇರುವೈಲು ಬೇರೆ ಬೇರೆ ಗ್ರಾಮಗಳಲ್ಲಿ ಹಕ್ಕುಪತ್ರಕ್ಕೆ ಹೋರಾಟ ಮಾಡಿದವರು ನಾವು, ಜೈಲಿಗೆ ಹೋದವರು ನಾವು, ಅದಕ್ಕೆ ರಾಜ್ಯ ವಿಧಾನಸಭೆ ಎದುರು 40,000 ಜನ ಪ್ರತಿಭಟನೆ ನಾವು 10 ವರ್ಷದಿಂದ. ಆದ್ರೆ ಇವತ್ತು ಕೂಡ ಇರುವೈಲು ಅಂತ ಬೇರೆ ಬೇರೆ ಗ್ರಾಮಗಳಲ್ಲಿ ಅರಣ್ಯ ಭೂಮಿ ಫಾರೆಸ್ಟ್ ಲ್ಯಾಂಡ್ ಅಂತ ಅವರಿಗೆ ಹಕ್ಕುಪತ್ರ ಕೊಡ್ತಾ ಇಲ್ಲ, ಹಕ್ಕುಪತ್ರ ಸಿಗ್ತಾ ಇಲ್ಲ. ಅಂತ ಜ್ವಲಂತ ಸಮಸ್ಯೆ ಇದೆ ಬಹಳಷ್ಟು. ನೀವು ಒಂದು ಇಡೀ ಮೂಡುಬಿದಿರೆ ಸಮಸ್ಯೆ ಅಂತ ಹೇಳಿದ್ರೆ ಅತ್ಯಂತ ಪ್ರಥಮ ಆದ್ಯ ಕೊಡಬೇಕಾದಂತ ಕಾಂಗ್ರೆಸ್ ಬಿಜೆಪಿ ಜನರನ್ನು ಮೋಸ ಮಾಡಿದೆ. ಅದು ರಾಷ್ಟ್ರೀಯ ಹೆದ್ದಾರಿ. ಗುರುಪುರ ಸಂಕವನ್ನ NITK ತಂತ್ರಜ್ಞರು ಹೇಳಿದ್ರೆ ಅದು ಇನ್ನು ಸರಿಯಾಗಿಲ್ಲ ಅಂತ ವೈಜ್ಞಾನಿಕವಾಗಿ ಹೇಳಿದ್ರೆ, ಎಷ್ಟು ವೀರಪ್ಪ ಮೇಲೆ ಸುಳ್ಳು ಹೇಳಿದ್ರೆ ಆ ರಾಷ್ಟ್ರೀಯ ಹೆದ್ದಾರಿ ಬಗ್ಗೆ, ಆಸ್ಕರ್ ಬೆರ್ನಾಡಿ ಸುಳ್ಳು ಹೇಳಿದ್ದಾರೆ, ನಳಿನ್ ಕುಮಾರ್ ಕಟೀಲ್ ಸುಳ್ಳು ಹೇಳಿದ್ದಾರೆ, ಸದಾನಂದ ಗೌಡ ಸುಳ್ಳು ಹೇಳಿದ್ದಾರೆ. ಒಬ್ಬ ಶಾಸಕನಾಗಿ 25 ವರ್ಷದಲ್ಲಿ ನಾನು ಶಾಸಕನಾಗಿದ್ರೆ ಪಾರ್ಲಿಮೆಂಟ್ ಅಲ್ಲಿ ಪ್ರತಿಭಟನೆ ಮಾಡ್ತಿದ್ದೆ, ಅದರ ಪ್ರಸ್ತಾಪವನ್ನು ಕೊಂಡೋಗ್ಲಿಕ್ಕೆ MP ಮನೆಯಲ್ಲಿ ಪ್ರತಿಭಟನೆ ಮಾಡ್ತಿದ್ದೆ. ಅದು ಮುಲ್ಕಿ ಮೂಡುಬಿದಿರೆ ಕ್ಷೇತ್ರದ ಪ್ರಥಮ ಆದ್ಯತೆ ಕೆಲಸ ರಾಷ್ಟ್ರೀಯ ಹೆದ್ದಾರಿ ಸರಿಪಡಿಸುವಂಥದ್ದು. ಇವತ್ತು ಕೂಡ ನಾನು ಯಾರು ಇಲ್ಲ ಅಂತ ಹೇಳುವುದು ಸರಿಯಲ್ಲ, ಅದು ಪ್ರಮುಖ ಕೆಲಸ, ಆದ್ಯತೆ ಕೆಲಸ. ಇವತ್ತು ನೀವು ಮುಲ್ಕಿ ಮೂಡುಬಿದಿರೆ ನೋಡಿ, ಎಲ್ಲಿ ನೋಡಿ ಖಾಸಗಿ ಬಸ್ಸುಗಳು 8 ಗಂಟೆ ನಂತರ ಇಲ್ವೇ ಇಲ್ಲ, ಯಾವ ಬಸ್ಸು ಕೂಡ ಇಲ್ಲ, ಯಾವುದಿಲ್ಲ. ಸಾರ್ವಜನಿಕರಿಗೆ ಕನಸುಗಳನ್ನು ಇಟ್ಟುಕೊಂಡು ಅಂದ್ರೆ ಶಾಸಕರಾಗಲಿಕ್ಕೆ ಬಯಸುವವರು ಪ್ರತಿಯೊಬ್ಬರು ಕೂಡ ತನ್ನದೇ ಆದ ಯೋಜನೆಗಳನ್ನ ತನ್ನದೇ ಅಜೆಂಡಾಗಳನ್ನು ಇಟ್ಕೊಂಡು ಬಂದಿರ್ತಾರೆ. ಬಟ್ ಶಾಸಕರಾದ ಬಳಿಕ ಅದೆಲ್ಲವೂ ಮಾಡಲಿಕ್ಕೆ ಅವರಿಗೆ ಅಂದ್ರೆ ವ್ಯವಸ್ಥೆ ಬಿಡ್ತಾ ಇಲ್ವೋ ಅಥವಾ ಏನೋ ಗೊತ್ತಿಲ್ಲ, ಆಗೋದೇ ಇಲ್ಲ. ಅಂದ್ರೆ ಇದಕ್ಕೆ CPMನವರು ಬಂದು ಕೂಡಲೇ ಏನೋ ಜಾದು ಆಗಿ ಬಿಡ್ತದಂತ ಅಲ್ಲ, ಖಂಡಿತ ಆಗ್ತದೆ. ಯಾಕೆ ಅಂತ ಹೇಳಿದ್ರೆ ನೋಡಿ, ನಮಗೆ ಸರ್ಕಾರದಿಂದ ಒಂದು ಶಾಸಕ ಬೇಕಾದಷ್ಟು ಅನುದಾನ ಸಿಗ್ತದೆ. ಒಬ್ಬ ಪ್ರತಿನಿಧಿ ಹೇಗಿರ್ಬೇಕಂದ್ರೆ ಸರ್ಕಾರ ಎಷ್ಟು ಅನುದಾನ ಅದಕ್ಕೆ 4 ಪಟ್ಟು ಪ್ರಸ್ತಾಪವನ್ನು ಕಳಿಸಬೇಕು, ಅದರ ಹಿಂದೆ ಓಡಾಡಬೇಕು. ನಾನು ಸಿಂಪಲ್ ಆಗಿ ಕೇಳೋದು, ಅಭಯ್ ಚಂದ್ರರು ಅರಣ್ಯ ಮತ್ತು ಕ್ರೀಡಾ ಮತ್ತು ಇದ್ರ ಸಚಿವರಾಗಿದ್ದರು, ಪ್ರಮೋದ್ ಮಧ್ವರಾಜ್ ಕೂಡ ಸಚಿವರಾಗಿದ್ದರು, ಸರಿ ಅಲ್ವ? ಪ್ರಮೋದ್ ಮಧ್ವರಾಜ್ ಹೇಳ್ತಾ ಇದ್ದಾರೆ ನಾನು 3,600 ಕೋಟಿ ರೂಪಾಯಿ ಖರ್ಚು ಮಾಡಿದ್ದೇನೆ ಅಂತ. ಅವರಿಗೆ 3,600 ಕೋಟಿ ಖರ್ಚು ಮಾಡ್ಲಿಕ್ಕೆ ಆಗೋದಿದ್ರೆ ಅಭಯ್ ಚಂದ್ರರಿಗೆ ಯಾಕೆ ಆಗ್ತಾ ಇಲ್ಲ? ಎಲ್ಲಿ ಲೋಪ ಆಗಿದೆ, ಎಲ್ಲಿ ಕೆಲಸದಲ್ಲಿ ತೊಂದರೆ ಆಗಿದೆ, ಅದನ್ನು ನಾನು ಸಾರ್ವಜನಿಕ ಪ್ರಶ್ನೆ ಮಾಡೋದು. ಸರ್, ನೀವು ಎಷ್ಟೆಲ್ಲ ಹೇಳ್ತೀರಾ ಅನುದಾನ ಕಾಮಗಾರಿ ಅದೆಲ್ಲವೂ ಬಿಟ್ಟು ಕಾಂಗ್ರೆಸ್ BJP ಹೊರತಾಗಿ ಅವರ ಕಾರ್ಯತಂತ್ರದ ಎದುರು ನಿಮ್ಮದು ಏನೂ ಅಲ್ಲ. ನೀವೇನು ನಿಮ್ಮ ಅಭಯಗಳನ್ನು, ನಿಮ್ಮ ಭರವಸೆಗಳನ್ನು, ನಿಮ್ಮ ಕನಸುಗಳನ್ನು ಜನರು ಒಪ್ಪುವುದಿಲ್ಲ. ನೋಡಿ, ಡೆಲ್ಲಿಯಲ್ಲಿ ಯಾವ್ದಿತ್ತು? BJP ಕಾಂಗ್ರೆಸ್ ಸರ್ಕಾರ ಇತ್ತು, ಸರಿ ಅಲ್ವಾ? ಆಮ್ ಆದ್ಮಿ ಪಕ್ಷ ಬರ್ತದೆ ಯಾರಾದ್ರೂ ನಂಬಿದ್ರು? ನಂಬಲಿಲ್ಲ. ಜನ ಯಾವತ್ತೂ ಕೂಡ ಮೂರ್ಖರಾಗುದಿಲ್ಲ. ಜನ ಬೇಕಾದಷ್ಟು ಅವಕಾಶ ಕೊಟ್ಟಿದೆ. ಕಾಂಗ್ರೆಸ್ಗೆ ಅವಕಾಶ ಯಾಕೆ ಕೊಟ್ಟಿದಂತೆ, BJPಯ ಸಂಘ ಪರಿವಾರದ ಕೋಮುವಾದದಿಂದ ತತ್ತರಿಸುವುದ ಜನತೆಗೆ ಯಾರಾದ್ರೂ ಬರಬೇಕು, ಅದನ್ನು ವಿರೋಧ ಮಾಡುವವರೆಂದು ಬಂದಿದೆ. ಆವತ್ತು ಕಾಂಗ್ರೆಸ್ಗೆ ಬಹಳಷ್ಟು ಸಂದರ್ಭದಲ್ಲಿ ಕಮ್ಯುನಿಸ್ಟ್ ಪಕ್ಷ ಕೂಡ ಸಹಾಯ ಮಾಡಿದೆ, ನಾವು ಮಾಡಲಿಲ್ಲ ಅಂತಲ್ಲ. ಕೋಮುವಾದದಂತ
ಕೊಲೆಗಟ್ಟುಕ ರಾಜಕೀಯವನ್ನು ಎದುರಿಸಬೇಕಾದ್ರೆ ದರೋಡೆಕೋರರಾದ ಚಿಂತಿಲ್ಲ, ಅವರು ಭ್ರಷ್ಟಾಚಾರ ಚಿಂತೆ ಒಂದು ಸರಿ ಹೋಗ್ಲಿ ಅವರು ಅಂದ. ಆದ್ರೆ ಎಷ್ಟು ಸಮಯ ಕಾಯಬೇಕು, ನಾವು ಎಷ್ಟು ಸಮಯ ಕಾಯಬೇಕು? ಒಂದು ಕೋಮುವಾದದಂತ ಒಂದು ಸಂಘಟನೆ ಚಟುವಟಿಕೆ ಮಾಡುವಾಗ ಅದನ್ನು ಸಮರ್ಥವಾಗಿ ವಿರೋಧಿಸುವಂತ ನೈತಿಕತೆ ಬೇಕು, ಪ್ರಾಮಾಣಿಕತೆ ಬೇಕು, ಇಚ್ಛಾಶಕ್ತಿ ಬೇಕು. ಅದು ಅಲ್ಲ, ಕೋಮುವಾದ ಅಂದ್ರೆ ಏನು ಅಂತ ತಿಳಿದುಕೊಳ್ಬೇಕಾಗಿದೆ. ಬಿಜೆಪಿಯವರು ಸುಳ್ಳು ಹೇಳಿದಾಗ ಸತ್ಯವನ್ನು ಹೇಳುವಂತ ಎದೆಗಾರಿಕೆ ಬೇಕಾಗಿದೆ. ಅದು ಎಲ್ಲಿ ಕಾಣ್ತಾ ಇದೆ? ಕಾಂಗ್ರೆಸ್ನಲ್ಲಿ ಕೆಲವರು ಮಾತ್ರ ಹಾಗೆ ಮಾತಾಡ್ತಾರೆ. ಬಹಳಷ್ಟು ಮಂದಿ ನೀವು ಏನು ಮಾತಾಡ್ತಾ ಇದ್ದೀರಿ? ಯಾವಾಗ ಮಾತಾಡ್ತಾ ಇದ್ದೀರಿ? ನಾನು ಎಷ್ಟೋ ಸಂದರ್ಭದಲ್ಲಿ ಮಾತಾಡಿದೆ. ಎಷ್ಟೋ ನಾನಂತೂ ಕೋಮುವಾದದ ವಿರುದ್ಧ ನನ್ನ ಬದುಕಿನಲ್ಲಿ ಅದೆಷ್ಟು ನಮ್ಮ ಜೀವವನ್ನು ಪಣ ಕೊಟ್ಟು ಹೋರಾಟ ಮಾಡಿದ್ದೇನೆ. ಬಹಳಷ್ಟು ನೀವು ಕೋಮುವಾದದ ವಿರುದ್ಧ ಪಣ ತೊಟ್ಟು ಅಂತ ಹೇಳ್ತೀರಿ, ಒಂದು ಕಡೆ ಕೋಮುವಾದಿಗಳೊಂದಿಗೆ ಕೈ ಜೋಡಿಸಿದ ಜೆಡಿಎಸ್ ನೊಂದಿಗೆ ಕೈ ಜೋಡಿಸ್ತೀರಿ, ಜೆಡಿಎಸ್ ನೊಂದಿಗೆ ಹೊಂದಾಣಿಕೆ ಮಾಡ್ಕೊಳ್ತೀರಿ. ಕೋಮುವಾದದಿಂದ ಕೈ ಜೋಡಿಸಿದ ಜೆಡಿಎಸ್ ನೊಂದಿಗೆ ನಾವು ಬಹಳಷ್ಟು ಸಂದರ್ಭದಲ್ಲಿ ವಿರೋಧ ಕಟ್ಟಿಕೊಂಡಿದ್ದೇವೆ. ನೀವು ಹೇಳ್ಬೋದು, ನೀವು ಲಾಸ್ಟ್ ಟೈಮ್ ಚುನಾವಣೆ ಹೊಂದಾಣಿಕೆ ಇಲ್ಲ ನೋಡಿ, ನಾವು ಎಲ್ಲವನ್ನು ಒಂದು ತಕ್ಕಡೆ ನೋಡ್ಲಿಕ್ಕೆ ನೋಡಿ, ಯಾರು ಮೊದಲಿದು ಶತ್ರು ಮಿತ್ರ ಆಗ್ತದೆ ರಾಜಕೀಯದಲ್ಲಿ ಬೇರೆ ಬೇರೆ ಕಾರಣ. ಅದರ ಅರ್ಥ ಇವತ್ತು ಕೂಡ ಭಾರತದಲ್ಲಿ CPMಗೆ ಒಂದು ವಿಶೇಷವಾದ ಗೌರವ ಇದೆ. ಯಾಕೆ ಅಂತ ಹೇಳಿದ್ರೆ ಅವರು ಆ ಪಕ್ಷ ಯಾವತ್ತೂ ಕೂಡ ಅಂತ ಸಂದರ್ಭ ರಾಜ್ಯ ಆಗ್ಲಿಲ್ಲ, ಖಂಡಿತ ಆಗ್ಲಿಲ್ಲ. ಆದ್ರೆ ಅರ್ಥ JDSನವರು ಬಹಳಷ್ಟು ತಪ್ಪು ಮಾಡಿದ್ರೆ ಎನ್ನುವ ಕಾರಣಕ್ಕಾಗಿ JDSನ್ನೇ ಕೋಮುವಾದಿ ಅಂತ ಹೇಳುವುದು ಅದು ವಾಸ್ತವ ಅಲ್ಲ. ಹಾಗಾದ್ರೆ ಈಗಲೂ ಕೂಡ ನೀವು JDS ನೊಂದಿಗೆ ಹೊಂದಿಕೊಳ್ಳಿಕ್ಕೆ ರೆಡಿಯಾಗಿದೆ? ಖಂಡಿತ. ಅಂತ ಈಗ ನೋಡಿ, ಒಂದು ಕಡೆ ದೇವೇಗೌಡರು ಹೇಳ್ತಾ ಇದ್ದಾರೆ ನಾವು CPM ಪಕ್ಷದೊಟ್ಟಿಗೆ ಮಾತಾಡಿದ್ರು, ಇನ್ನೊಂದು ಕಡೆ ಬಾಗೇಪಲ್ಲಿಯಲ್ಲಿ ಶ್ರೀರಾಮನಿಂದ ಅಲ್ಲಿ ಕ್ಯಾಂಡಿಡೇಟ್ ಆಗಿದೆ, ನಮ್ಮ ಕಮಲಾಪುರದಲ್ಲಿ ಗುಲ್ಬರ್ಗದಲ್ಲಿ ಮಾರುತಿ ಮನ್ಪಡಿ ಅಲ್ಲಿ ಕ್ಯಾಂಡಿಡೇಟ್ ಆಗಿದೆ ಅಂತ ಒಂದು ರೀತಿಯ ದ್ವಂದ್ವ ಅವರ ಹತ್ರ ಇದೆ ತುಂಬ. ಅದನ್ನ ನಾವು ಒಪ್ತೇವೆ. ಮತ್ತು ಅವರು ಬಿಜೆಪಿ ಸಾಮೇಲಾಗಿದ್ದು ನಾವಲ್ಲ, CPM ಪಕ್ಷ ಅಲ್ಲ. ಬಹಳಷ್ಟು ಜನ ಆ ಕಾರಣಕ್ಕಾಗಿ JDS ವಿರೋಧ ಮಾಡೋರಿದ್ದಾರೆ. ಅದನ್ನು ತಪ್ಪು ಅಂತ ಹೇಳುವುದಿಲ್ಲ. ಸೊ ಹಾಗೆ ಅಂದರೆ ನೀವು ಹೋರಾಟಗಳನ್ನು ಮಾಡ್ಕೊಂಡು ಬಂದಿದ್ದೀರಿ ಅಥವಾ ಬಹಳಷ್ಟು ಜನಪರ ಕೆಲಸಗಳನ್ನು ಕೂಡ ಮಾಡ್ಕೊಂಡಿದ್ದೀರಿ, ಆದರೆ ಅದ್ಯಾವುದು ಕೂಡ ಮತವಾಗಿ ಪರಿವರ್ತನೆ ಈವರೆಗೆ ಆಗಲಿಲ್ಲ. ಸೊ ಇದನ್ನು ಪರಿವರ್ತಿಸಕ್ಕೆ ಯಾವ ಕಾರ್ಯತಂತ್ರ ನಿಮ್ಮ ಹತ್ರ ಇದೆ ಅಥವಾ ಈ ಸರಿ ಅದನ್ನು ಫಲ ಕೊಡಲಿಕ್ಕೆ ಯಾವ ನಿರೀಕ್ಷೆಗಳಲ್ಲಿ ಇದ್ದೀರಿ ನೀವು? ಇದನ್ನೆಲ್ಲ ಕೇಳಲಿಕ್ಕೆ ಬಯಸ್ತೇನೆ. ಅದಕ್ಕಿಂತ ಮೊದಲು ಸಣ್ಣ ವಿರಾಮ. ವೀಕ್ಷಕರೇ, ಕದನ ಕುತೂಹಲ, ಚುನಾವಣೆಯ ಹಿನ್ನೆಲೆಯ ಚರ್ಚೆ, ಮಾತುಕತೆ. ಇವತ್ತಿನ ಚರ್ಚೆಯಲ್ಲಿ ನಾವು ಯಾದವ್ ಶೆಟ್ಟರೊಂದಿಗೆ ಮಾತಾಡ್ತಿದ್ದೇವೆ. ಯಾದವ್ ಶೆಟ್ಟರ್ ಅವರು ಮುಲ್ಕಿ ಮೂಡಬಿದ್ರೆ ವಿಧಾನಸಭಾ ಕ್ಷೇತ್ರದ CPIM ಅಭ್ಯರ್ಥಿಯಾಗಿ ಈಗಾಗಲೇ ಪ್ರಚಾರದಲ್ಲಿದ್ದಾರೆ. ಸೊ ಯಾದವ್ ಶೆಟ್ಟರೇ, ನಿಮ್ಮ ಹೋರಾಟಗಳು ಮತಗಳಾಗಿ ಪರಿವರ್ತನೆಯಾಗುವುದೇ ಇಲ್ಲ, ಈ ಸತ್ಯವನ್ನು ನೀವು ಯಾಕೆ ಒಪ್ಕೊಳ್ಳೋದಿಲ್ಲ? ನೋಡಿ, ಅದು CPMನ ಬಗ್ಗೆ ಪೂರ್ವಗ್ರಹ ಪೀಡಿತ ಹೇಳಿಕೆ. ಯಾಕೆಂತ ಹೇಳಿದ್ರೆ ನಮಗೆ ಮತ ಕೊಡಲಿಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ನಾನು ಮುಲ್ಕಿ ಮೂಡಬಿದ್ರೆ ಕ್ಷೇತ್ರದಲ್ಲಿ ಇತ್ತೀಚೆಗೆ 11 ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದೆ. 4800 ಓಟು ಜನ ಕೊಟ್ಟಿದ್ದಾರೆ. 4800 ಜನ ಕೊಟ್ಟಿದಾಗ ನಾವು ಖರ್ಚು ಮಾಡಿದ ಹಣ ಬೇರೆ ಪಾರ್ಟಿಗಿಂತ ಲೆಕ್ಕ ಹಾಕಿದರೆ ಕೇವಲ 10% ಕೂಡ ಇಲ್ಲ. ನಾವು ಅವರಲ್ಲಿ ಹಣ ಕೊಟ್ಟು ನೋಡಿ, ಅಂದರೆ ನೀವು ಒಪ್ಕೊಳ್ತಾ ಇದ್ದೀರಿ ನಾವು ಖರ್ಚು ಮಾಡಿದ ಹಣ 10% ಕೂಡ ಇಲ್ಲ ಅಂದರೆ ಹಣ ಖರ್ಚು ಮಾಡದಿದ್ರೆ ಓಟ್ ಬರೋದಿಲ್ಲ ಅಂತ ನಿಮಗೆ ಗೊತ್ತಿದೆ. ಈ ಸತ್ಯವನ್ನು ಒಪ್ಕೊಳ್ಬೇಕು ನೀವು. ಅಂದರೆ ನಿಮಗೆ ಈಗಲೂ ಕೂಡ ಖರ್ಚು ಮಾಡಲಿಕ್ಕೆ ಹಣ ಇಲ್ಲ, ಹಾಗಿರುವಾಗ ನೀವು ಮತ್ತೆ ಯಾಕೆ ಕಣಕ್ಕೆ ಇಳಿತೀರಿ ಅಂತ ನೋಡಿ. ಹಾಗೆ ಇಲ್ಲ, ಬಹಳಷ್ಟು ನಮ್ಮಲ್ಲಿ ಕಾರ್ಯಕರ್ತರು ಈಗೀಗ ಕೆಲವು ಗ್ರಾಮಗಳಲ್ಲಿ ಮತ್ತು ಪ್ರದೇಶಗಳಲ್ಲಿ ನಮಗೆ ಪಕ್ಷದಿಂದ ಯಾವುದೇ ಹಣ ಬೇಡ, ನಾವು ನಿಸ್ವಾರ್ಥವಾಗಿ ಒಂದು ತಿಂಗಳು ಕೆಲಸ. ಸರ್, ನಿಮ್ಮಂತವರು, ನೀವು ಮತ್ತು ನಿಮ್ಮಂತವರು ಅಂತ ಹೇಳುವಾಗ ಅವರ ಪರ್ಸೆಂಟೇಜ್ ಎಷ್ಟು ಅನ್ನೋದು ಕೂಡ ಲೆಕ್ಕಕ್ಕೆ ಬರ್ತದೆ. ಸೊ ಹಾಗಿರುವಾಗ ಅಂದರೆ ನೀವು ಬಹಳಷ್ಟು ಅಂತ ಹೇಳುವಾಗ ಬಹಳಷ್ಟು ಅಂತ ಹೇಳಿ 10, 12, 13, 14 ಜನ. ಸೊ ಹಾಗಿಲ್ಲಪ್ಪ. ಏನು ನಾವು ಈಗ ನಮ್ದು ಪಕ್ಷ ಬೆಳೆದಿದೆ. ನಾವು ಈಗ ಬೇರೆ ಬೇರೆ ಕ್ಷೇತ್ರದಲ್ಲಿ ಇದಾಗಿದೆ ಸಂಬಂಧ. ಬೇರೆ ಬೇರೆ ಪಕ್ಷಗಳ ಬಗ್ಗೆ ಬೆಳೆದಿದೆ ಅಂತ ಹೇಳ್ತೀರಿ, ಆದರೆ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಕೂಡ ನಿಮ್ಮ ಅಭ್ಯರ್ಥಿ, ನಿಮ್ಮ ಸದಸ್ಯರನ್ನ ಗೆಲ್ಲಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಅಂದರೆ ನೀವು ಬೇರೆ ಪಕ್ಷಕ್ಕೆ ಕಂಪೇರ್ ಮಾಡಿದರೆ ಅವರಿಗೆ ಸಮಾನವಾಗಿ ಅದ ಹೋಗ್ಲಿ, ಅವರ ಅರ್ಧದಷ್ಟು ಕಾಲು ಭಾಗದಷ್ಟು ಕೂಡ ಅಭ್ಯರ್ಥಿಗಳನ್ನು ಅಷ್ಟು ಸ್ಪರ್ಧೆ ಮಾಡಲಿಲ್ಲ ನಾವು. ಈ ಹಿಂದೆ ಬಹಳ ಕಡಿಮೆ, ಈಗ ಹೆಚ್ಚು ಮಾಡ್ತಾ ಇದ್ದೇವೆ. ಹೆಚ್ಚು ಮಾಡಿದ ತಕ್ಷಣ ನಾವು ಆ ಸಂಖ್ಯೆಗೆ ಬರ್ತೇವೆ, ಅವರ ಮಟ್ಟಕ್ಕೆ ನಾವು ಖಂಡಿತ ಬರ್ತೇವೆ. ಸ್ವಲ್ಪ ದಿನ ಹೋಗ್ಬೋದು. ಆದರೆ ನೋಡಿ, ಕೆಟ್ಟ ದಾರಿಗೆ ಹೋಗುವ ರೀತಿಯಲ್ಲಿ ಮತ ಪಡೆದು ಹೇಗಾದರೂ ಗೆಲ್ಲಬೇಕೆನ್ನುವಂತ ಅಗತ್ಯ. ಹೇಗಾದರೂ ನೋಡಿ, ಹೇಗಾದರೂ ಗೆಲ್ಲಬೇಕು ಅನ್ನುವಂಥದ್ದು ನಿಮ್ಮ ವಿರೋಧಿ ವಿರೋಧ ಪಕ್ಷಗಳು ಹೇಗಾದರೂ ಗೆಲ್ತಾ ಇದ್ದಾರೆ.
ಸೊ ಅವರು ಸರಿ ಇಲ್ಲ ಅಂತ ಹೇಳುವಾಗ ನೀವು ಕೂಡ ಹೇಗಾದ್ರೂ ಗೆದ್ದು ಸರಿ ಅನ್ನೋದನ್ನು ಮಾಡಿ ತೋರಿಸಬೇಕಲ್ಲ. ಅಂತ ಅಡ್ಡದಾರಿಗೆ ನಾವು ಹೋಗೋದಿಲ್ಲ, ಖಂಡಿತ ಹೋಗುದು. ಆ ರೀತಿ ನಾವು ಗೆಲ್ಲುವಂತ ಅವಶ್ಯಕ. ಅಡ್ಡದಾರಿಯಲ್ಲಿ ನೀವು ಹೋಗುದಿಲ್ಲ ಅಂತ ಆದ್ರೆ ನಿಮಗೆ ಗೆಲ್ಲುವ ಸಾಮರ್ಥ್ಯವೂ ಇಲ್ಲ ಅಂತ, ನೀವು ಗೆಲ್ಲುವುದೂ ಇಲ್ಲ ಅಂತ. ದಾರಿಗಳು ಈಗ ಚುನಾವಣೆಯಲ್ಲಿ ತಂತ್ರಗಾರಿಕೆ ಒಂದು ಇಲ್ಲದಿದ್ದರೆ ಕೇವಲ ನೀವು ಸಿದ್ಧಾಂತಗಳನ್ನು ಹಿಡ್ಕೊಂಡು ಮತಗಳನ್ನು ಪಡಿತೀರಿ ಅಂತ ಅದನ್ನು ಒಪ್ಕೊಳ್ಳಿಕ್ಕೆ ಸಾಧ್ಯವ? ಒಂದು ವೇಳೆ ಸಿದ್ಧಾಂತಗಳನ್ನ ಒಂದು ಕ್ರಾಸ್ ಕೇಳ್ತಾ ಇದ್ದೇನೆ, ಸಾಮಾಜಿಕ ಬದ್ಧತೆ ಇರುವಂತವ್ರು ಆ ಮಾತನ್ನು ಹೇಳ್ಬಾರ್ದು. ಯಾಕೆ ಅಂತ ಹೇಳಿದ್ರೆ ಇವತ್ತು ಹೇಗೋ ಮಾಡಿ ಸಾಮಾಜಿಕ ಬದ್ಧತೆ ಮತದಾರರು ಕೂಡ ನೀವು ಅಂದ್ರೆ ಮತದಾರರು ನಿಮಗೆ ಮತ ಕೊಡಬೇಕು. ಬದ್ಧತೆ ನೀವು ಕೂತ್ಕೊಂಡು ಮಾತಾಡುವಂತದ್ದಲ್ಲ, ಮತದಾರರಿಗೆ ಅದು ತಲುಪಬೇಕು, ಮತದಾರರು ಅದನ್ನು ಒಪ್ಕೊಳ್ಬೇಕು, ಮತದಾರರು ನಿಮ್ಮನ್ನು ಆಯ್ಕೆ ಮಾಡಬೇಕು. ನೋಡಿ, ನಮ್ಮಲ್ಲಿ ನೀವು ಕೇರಳದಲ್ಲಿ ಬಹಳಷ್ಟು ಶಾಸಕರನ್ನು ಎಂಪಿಗಳನ್ನು ನೋಡ್ಬೋದು. ಒಬ್ಬ ಚಿಕ್ಕ ರೈತ, ಕೇವಲ ಚಿಕ್ಕ ಅದನ್ನೇ ನಂಬಿ ಬದುಕುವಂತ ಒಬ್ಬ ರೈತ ಆಟೋ ಚಾಲನೆ ಮಾಡಿ ಅಲ್ಲಿ ಶಾಸಕರಾಗಿದ್ದಾರೆ. ಬಹಳಷ್ಟು ಮಂದಿ ಅಂತ ಬಹಳ ಸರಳವಾಗಿ ಬದುಕುವ ರೀತಿಯಲ್ಲಿ ಶಾಸಕರಾಗಿ ಗೆದ್ದಿದ್ದಾರೆ. ಇವತ್ತು ತ್ರಿಪುರದಲ್ಲಿ ಸೋತಿರ್ಬೋದು, ಅವರು ಬೇರೆ ಬೇರೆ ಸಂಘಟನೆ ಸಾಮೇಲಾಗಿರ್ಬೋದು, ಇಡೀ ಕಾಂಗ್ರೆಸ್ ಪಕ್ಷ ಬಿಜೆಪಿ ಸಪೋರ್ಟ್ ಮಾಡಿರ್ಬೋದು. ಆದರೂ ಕೂಡ ಮಾಣಿಕ್ ಸರ್ಕಾರ್ ಅಂತ ಮುಖ್ಯಮಂತ್ರಿ ಆಗಿದ್ದುಕೊಂಡು ಸರಳವಾಗಿ ಬದುಕೊಂಡು 25 ವರ್ಷವರೆಗೆ ಮುಖ್ಯಮಂತ್ರಿ ಆಗಿರೋದಕ್ಕೆ ಸಾಧ್ಯ ಆಗೋದಿದ್ರೆ, ನಾನು ಒಬ್ಬ ಪ್ರಾಮಾಣಿಕನಾಗಿದ್ದು ಸರಳವಾಗಿ ಬದುಕಿ ಶಾಸಕನಾಗಬಾರದು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಿಧಾನ ಆಗಿರ್ಬೋದು. ಕಳೆದ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಸ್ಪರ್ಧಿಯಾಗಿದ್ರಿ, ನನಗೆ 4000 ಸಮಥಿಂಗ್ ಮತಗಳು ಬಂದಿದ್ದಾವೆ ಅಂತ ಹೇಳ್ತಾರೆ. ಆ ಮತಗಳು ಅಂದ್ರೆ ಕೇವಲ ಅಷ್ಟು ಮತಗಳು ಅಂದ್ರೆ ಜಿಲ್ಲಾ ಪಂಚಾಯತ್ನಲ್ಲಿ ಪಡೆಯಲಿಕ್ಕೆ ಆಗದೇ ಇದ್ದವರು ನಾವು ವಿಧಾನಸಭೆ ಚುನಾವಣೆ ಆಗುವ ಹೊತ್ತಿಗೆ ಅಂದ್ರೆ ನಮ್ಮ ಇದು ಶಾಸಕ ಬೇಕಾಗುವಂತಹ ದೊಡ್ಡ ಮತಗಳಾಗಿ ಪರಿವರ್ತನೆ ಆಗ್ಬಿಡ್ಬೋದು. ನೋಡಿ, ಜಯಪ್ರಕಾಶ್ ಹೆಗಡೆ ಮೊದಲ ಬಾರಿಗೆ ಶಾಸಕರಾಗಿದ್ದಾಗ ಅವರಿಗೆ ಸಿಕ್ಕಿದ ಮತಗಳೆಷ್ಟು? ಕೇವಲ 6000 SM. ನಾನು ಕೂಡ ಮೂಡಬಿದ್ರೆ ಕ್ಷೇತ್ರದಲ್ಲಿ ಪ್ರಥಮವಾಗಿ ನಿಲ್ತಾ ಇದ್ದೇನೆ. ವಾಜಪೇಯಿ ಅವರು ಕೂಡ ಪ್ರಥಮವಾಗಿ ಚುನಾವಣೆ ನಿಂತಾಗ ಸೋತಿದ್ದಾರೆ. ಯಾರು ಕೂಡ ಪ್ರಾರಂಭದ ಹಂತದಲ್ಲೇ ಗೆಲ್ಲಬೇಕನ್ನೋದು ವಿಶ್ವಾಸ ನಮಗಿದೆ. ಗೆಲ್ಲದೇ ಇದ್ರೂ ಕೂಡ ನಾವು ಅದನ್ನು ಮುಂದುವರಿಸ್ತೇವೆ. ಯಾಕೆ ಅಂತ ಹೇಳಿದ್ರೆ, ನಾವು ನಿಲ್ಲದೇ ಇದ್ರೆ CPM ಪಕ್ಷ ಇದೆ ಅಂತಲೇ ಗೊತ್ತಾಗ್ತಾ ಇಲ್ಲ. ನಾವು ನಿಲ್ಲುವ ಮುಖಾಂತರ CPM ಪಕ್ಷದ ಬಗ್ಗೆ ಹೆಚ್ಚು ತಿಳಿದಾಗ ಮೆಜಾರಿಟಿ ಜನ ಸತ್ಯದ ಪರವಾಗಿರ್ತಾರೆ. ಇವತ್ತು ತಾತ್ಕಾಲಿಕ ಅವರಿಗೆ ಬಲ ಇರ್ಬೋದು, ತಾತ್ಕಾಲಿಕ ಹಣ ಬಲ ಇರ್ಬೋದು, ಆದರೆ ಸತ್ಯವನ್ನ ಹೇಳುವಾಗ 1000 ಜನ ಅದನ್ನು ಸುಳ್ಳು ಅಂತ ಹೇಳಿದ್ರು ಕೂಡ ನಾವು ಸತ್ಯವನ್ನು ಬಿಟ್ಟು ಕೊಡೋದಿಲ್ಲ. ಅದು ನಮ್ಮ ಬದ್ಧತೆ. ಸೊ ನಿಮ್ಮ ಬದ್ಧತೆ ಅಂತ ಹೇಳ್ತಾ ಇದ್ರಿ. ಈಗ ನಿಮ್ಮ ಸ್ಪರ್ಧೆಯ ಉದ್ದೇಶ ನೀವು ಗೆಲ್ಲಬೇಕು ಅನ್ನೋದು ಅಥವಾ ನನ್ನ ಅಸ್ತಿತ್ವವನ್ನು ತೋರಿಸಬೇಕು, ನನ್ನ ಪಕ್ಷ ಗೆಲ್ಲಬೇಕೆನ್ನುವುದೇ ಉದ್ದೇಶ ನಮ್ದು ಗೆಲ್ಲಬೇಕೆನ್ನುವುದೇ ಉದ್ದೇಶ, ಅಥವಾ ನೀವು ಗೆಲ್ಲಬೇಕು ಅನ್ನುವ ಉದ್ದೇಶದ ಸ್ಪರ್ಧೆ ಮಾಡ್ತಾ ಇದ್ದೀರಿ? ಅದು ಪರೋಕ್ಷವಾಗಿ ಬಿಜೆಪಿಯನ್ನು ಗೆಲ್ಲಿಸುವ ಪ್ರಯತ್ನವನ್ನ ಬಿಜೆಪಿ ಗೆಲ್ಲಿಸುವುದು ಅಂತ ಹೇಳಿದ್ರೆ, ಈಗ ನೋಡಿ, ಬಿಜೆಪಿಯವರು ಹಿಂದೂಗಳ ಮತವನ್ನು ಮಾತ್ರ ನಿರೀಕ್ಷೆ ಮಾಡ್ತಾರೆ. CPMನವರಿಗೆ ಹಿಂದೂಗಳ ಮತ ಸಿಗುವುದಿಲ್ವಾ? ನಾವು ಹಿಂದೂಗಳ ಮಧ್ಯೆ ಕೆಲಸ ಮಾಡಲಿಲ್ವಾ? CPMಗೆ ಹಿಂದೂಗಳು ಒಟ್ಟು ಕೊಡೋದಿದ್ರೆ ನಾವು ಹೇಗೆ ಬಿಜೆಪಿಯನ್ನು ಮಾಡೋದು? ಬಿಜೆಪಿಯವರು ನಂಬುದು ಮುಸ್ಲಿಮರ ಮತ ಬೇಡ ಸಾರ್ವಜನಿಕವಾಗಿ ಹೇಳ್ತಾರೆ, ಕ್ರಿಶ್ಚಿಯನ್ನರ ಮತ ಬೇಡ ಸಾರ್ವಜನಿಕ ಹೇಳ್ತಾರೆ. ಅವ್ರು ನಂಬಿರೋದು ಹಿಂದೂಗಳು. CPM ಚುನಾವಣೆಯಿಂದ ಹಿಂದೂಗಳ ಮತ ಬೀಳುದಿಲ್ವಾ? ನಾನು ಲಾಸ್ಟ್ ಜಿಲ್ಲಾ ಪಂಚಾಯತ್ ಚುನಾವಣೆಯಿಂದಾಗ ನಮಗೆ 90% ಮತಗಳು ಬಿದ್ದದ್ದು ಹಿಂದೂಗಳ ಮತ. ಆದ್ದರಿಂದ ಕಾಂಗ್ರೆಸ್ ಆ ರೀತಿ ಯೋಚನೆ ಮಾಡೋದು ತಪ್ಪು, ಆ ರೀತಿ ಪ್ರಚಾರ ಮಾಡೋದು ತಪ್ಪು. ಅವರಿಗೆ ನಾನು ವಿನಂತಿ ಮಾಡೋದು ಸಾರ್ವಜನಿಕರ ಮಧ್ಯೆ, ಕಾಂಗ್ರೆಸ್ನವರು, ನೀವು ಬಿಜೆಪಿಯ ಸಂಘ ಪರಿವಾರದ ಸುಳ್ಳುಗಳ ವಿರುದ್ಧ ಸತ್ಯವನ್ನು ಪ್ರಚಾರ ಮಾಡಿ. ಅದನ್ನು ನಾನು ಹೇಳು. ಅದು ಬಿಟ್ಟು CPM ನಿಂತದ್ದೇ ತಪ್ಪು ಎನ್ನುವ ಅಪರಾಧ ಎನ್ನುವ ರೀತಿಯಲ್ಲಿ ಹೇಳುವುದಿದೆ. ನಮ್ದು ಕೂಡ ಒಂದು ರಾಷ್ಟ್ರೀಯ ಪಕ್ಷ, ನಮ್ಮ ಪಕ್ಷ ಸೈದ್ಧಾಂತಿಕವಾಗಿ ಬದ್ಧತೆ ಇರುವಂತಹ ಒಂದು ಪಕ್ಷ. ನಮ್ಮ ಪಕ್ಷ ದಿನನಿತ್ಯ ಜನಸಾಮಾನ್ಯರ ಕೆಲಸ ಮಾಡುವಂತ ಪಕ್ಷ. ನಮ್ಮ ಅಭ್ಯರ್ಥಿಗಳ ಬಗ್ಗೆ, ಅವರ ಅಭ್ಯರ್ಥಿಗಳ ಬಗ್ಗೆ ಸಾರ್ವಜನಿಕ ತುಲನೆ ಮಾಡಬೇಕು. ಯಾರು ಸರಿ, ಯಾರು ತಪ್ಪು, ಯಾರು ಓಟಿನ ಸಂದರ್ಭದಲ್ಲಿ ಮಾತ್ರ ಬರ್ತಾರೆ, ಯಾರು ದುಡ್ಡು ಚೆಲ್ಲುತ್ತಾರೆ, ಯಾರು ದುಡ್ಡು ಜನ ಕಲಿಸಿ ನೋಡ್ತಾರೆ. ನಾವು ಹಾಗೆ ಮಾಡೋದಿಲ್ಲ ಅಂತ ಜನ ಒಂದಲ್ಲ ಒಂದು ತಿಳಿದುಕೊಳ್ತಾರೆ. ಜನ ಏನು ಬುದ್ಧಿವಂತ, ಇವತ್ತು ಎಜುಕೇಟೆಡ್ ಮತ. ಕಾಂಗ್ರೆಸ್ನವ್ರಿಗೆ ಯಾವಾಗಲೂ ನೋಡಿದ್ರೆ CPM ನಿಂತ ಅಲರ್ಜಿ ತರ ಮಾಡ್ತಾರೆ, ಅದು ತಪ್ಪು. ನಾವು ಎಲ್ಲ ಕಾಂಗ್ರೆಸ್ನನ್ನು ದೂರುವುದಿಲ್ಲ. ಬಹಳಷ್ಟು ಸೆಕ್ಯುಲರ್ ಇದ್ದವರಿಗೆ, ಬಹಳಷ್ಟು ಪ್ರಾಮಾಣಿಕವಾಗಿ ಬದ್ಧತೆ ಇರುವವರ ಬಗ್ಗೆ ನಾವು ಬೆಂಬಲ, ಮತ್ತು ನಾವು ಅದಕ್ಕೂ ಮುಖ್ಯವಾಗಿ ನಾವು ವ್ಯಕ್ತಿಗತ ರಾಜಕೀಯ ಮಾಡೋದಿಲ್ಲ. ಬಿಜೆಪಿಯವರು 5 ವರ್ಷದಲ್ಲಿ ಕೇವಲ ಅಭಯ್ ಚಂದ್ರರು ಫೈಲರ್ ಆದದಲ್ಲ, ಬಿಜೆಪಿ ಕೂಡ ಫೈಲ್ ಆಗಿದೆ. ಅಭಯ್ ಚಂದ್ರರ ಬಗ್ಗೆ ಯಾವುದೋ ಚಿಕ್ಕ ಪುಟ್ಟ ಕೋಪ ಅದನ್ನು ದೊಡ್ಡ ವಿಸ್ತಾರ ಜಗಳ ಮಾಡ್ತಾರೆ. ಅಭಯ್ ಚಂದ್ರರು MLA ಆಗಿ ಯಾವ ಕ್ಷೇತ್ರದಲ್ಲಿ ವಿಫಲವಾಗಿ ಕೆಲಸ ಮಾಡಿದಂತ ಬಿಜೆಪಿಯಲ್ಲಿ ವಿರೋಧ ಪಕ್ಷ ಕೆಲಸ ಮಾಡಲಿಲ್ಲ. ಅವರು ಅದನ್ನು ಬಿಜೆಪಿಯವರು ಮಾಡಲಿಲ್ಲ. ವಸ್ತುನಿಷ್ಠವಾಗಿ ಇಂಥ ಬೇಡಿಕೆ ಇಟ್ಟಿಲ್ಲ, ಆ ಕೆಲಸ ಆಗ್ಬೇಕಂತ ಒತ್ತಾಯ ಮಾಡಲಿಲ್ಲ ಆ ಕ್ಷೇತ್ರದಲ್ಲಿ. ಅದು ಬಿಟ್ಟು ಯಾವುದೋ ಚಿಕ್ಕ ಪುಟ್ಟ ವಿಷಯವನ್ನು ಅಭಯ್ ಚಂದ್ರ ಮೇಲೆ ವೈಯಕ್ತಿಕ ಉತ್ತೇಜ ಮಾಡಿ, ನಾವು ಅಭಯ್ ಚಂದ್ರ ಮೇಲೆ ವೈಯಕ್ತಿಕವಾಗಿ ರೇಗಾಡೋದಿಲ್ಲ, ವೈಯಕ್ತಿಕವಾಗಿ ಟೀಕೆ ಮಾಡೋದಿಲ್ಲ. ಅವರನ್ನು ಸಾರ್ವಜನಿಕ ಬದ್ಧತೆ ಆಧಾರದಲ್ಲಿ ಅವರನ್ನು ಟೀಕೆ ಮಾಡ್ತೇವೆ.
ನಾವು ವೈಯಕ್ತಿಕ ಅವ್ರ ಒಳ್ಳೆತನ ಒಪ್ಪುತ್ತೇವೆ. ಒಳ್ಳೆತನ ಏನಾದರೂ ನೀವು ಒಂದು ಈಗ ಚುನಾವಣೆಗೆ ಸ್ಪರ್ಧಿಸಿದಿರಿ, ನಿಮ್ಮ ಇದರಲ್ಲಿ ಎಷ್ಟು ನಿಮ್ಮ ನಿಖರ ಮತಗಳ ಸಂಖ್ಯೆ ಪ್ರಮಾಣ ಅಂದಾಜಿಸಬಹುದು? ನೋಡಿ, ನಮಗೆ ಗೊತ್ತಿದ್ದ ಮಟ್ಟಿಗೆ ಬಹಳಷ್ಟು ಕಡೆ ನೋಡಿ, ನೀವು ಮುಲ್ಕಿ ಮೂಡಬಿದ್ರೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ನಲ್ಲಿ 3 ಅಭ್ಯರ್ಥಿಗಳ ಪ್ರಸ್ತಾಪ ಇದೆ. 3 ಅಭ್ಯರ್ಥಿಗಳಲ್ಲಿ ಕೂಡ ಮತದಾರರಲ್ಲಿ ಕೂಡ 3 ವಿಭಾಗಗಳಿವೆ. ನಾನು ಕಾಂಗ್ರೆಸ್ನಲ್ಲಿದ್ದರೂ ಕೂಡ ಇಂಥವ್ರಿಗೆ ಸಿಕ್ಕಿದ್ರೆ ನಾನು CPMಗೆ ಬೆಂಬಲ ಕೊಡ್ತೇನಂತವರಿದ್ದಾರೆ. ಬಿಜೆಪಿಯಲ್ಲಿ 10ಕ್ಕಿಂತ ಹೆಚ್ಚು ಮಂದಿ ಅಭ್ಯರ್ಥಿ ಆಕಾಂಕ್ಷಿಗಳಿದ್ದಾರೆ. 10 ಮಂದಿಯಲ್ಲಿ ಕೂಡ ಬಹಳಷ್ಟು ಮಂದಿ ಹೇಳ್ತಾರೆ ನಾನು ಇಂಥವ್ರಿಗೆ ಸಿಕ್ಕಿ ನಾನು CPMಗೆ ಬೆಂಬಲ ಕೊಡ್ತೇನೆ ಅಂತ. ಇದು ಇಡೀ ಕ್ಷೇತ್ರದಲ್ಲಿ ಇದೆ. ಇವತ್ತು ಮುಲ್ಕಿ ಮೂಡಬಿದ್ರೆ ಕ್ಷೇತ್ರದಲ್ಲಿ ಬಹಳಷ್ಟು ಮಂದಿ ಕಾಂಗ್ರೆಸ್ ಬಿಜೆಪಿ ಅಲ್ಲದೆ ಅದಕ್ಕೆ ಪರ್ಯಾಯವಾಗಿ 3ನೇ ಒಂದು ಪಕ್ಷ ಇದೆ ಅಂತ ಹೇಳಿ ಅದು CPM ಅಂತ ಹೇಳ್ತಾರೆ. ನಮ್ಮ ರಾಜ್ಯ ಸಮ್ಮೇಳನದಲ್ಲಿ ಸುಮಾರು 10,000 ಜನ ಸೇರಿದಾಗ ಇಡೀ ಜನತೆ ಹೇಳಿದೆ ಮುಲ್ಕಿ ಮೂಡಬಿದ್ರೆ ಪೇಟೆಯಲ್ಲಿ ಇಷ್ಟು ದೊಡ್ಡ ಮಟ್ಟದ ಒಂದು ಬೃಹತ್ ರ್ಯಾಲಿ ರಾಜಕೀಯ ಪಕ್ಷ ಯಾವುದರಲ್ಲೂ ಕೂಡ ನಡೆಯಲಿಲ್ಲ, CPM ನಡೆದಿದೆ ಅಂತ ಹೇಳ್ತಾರೆ. ನಾವು ಅಲ್ಲಿ ಬಹಳಷ್ಟು ಪಂಚಾಯತ್ಗಳಲ್ಲಿ ದಲಿತ ಸಮುದಾಯದ ಸಂವಿಧಾನಬದ್ಧ ಹಕ್ಕುಗಳ ಬಗ್ಗೆ ಹೋರಾಟ ಮಾಡಿದ್ದೇವೆ, ಮನೆ ಹಕ್ಕುಪತ್ರ ಬಗ್ಗೆ ಹೋರಾಟ ಮಾಡಿದ್ದೇವೆ, ಬಿಸಿ ಊಟ ನೌಕರರ ಬಗ್ಗೆ ಹೋರಾಟ ಮಾಡಿದ್ದೇವೆ, ಅಂಗನವಾಡಿ ನೌಕರರ ಬಗ್ಗೆ ಹೋರಾಟ ಮಾಡಿದ್ದೇವೆ. ಅಲ್ಲ, ಹೋರಾಟ ಮಾತ್ರ ಅಲ್ಲ, ಆ ಜನ ಸಮುದಾಯದ ಮನಸ್ಸನ್ನು ಕೂಡ ಗೆದ್ದಿದ್ದೇವೆ. ಅವರಿಗೆ ಹೇಳಿದ್ದೇವೆ, ನೀವು ನೋಡಿ CPM ಪಕ್ಷದ ಏನಾದರೂ ಆಡಳಿತಕ್ಕೆ ಬಂದರೆ ತೆರಿಗೆ ಅಂತ ಬರುವಂತ ಹಣದಲ್ಲಿ 80% ನಿಮಗಾಗಿ ವ್ಯಯ ಮಾಡ್ತದೆ. ಅದು ಕಾಂಗ್ರೆಸ್ ಆಗಲಿ ಬಿಜೆಪಿ ಆಗಲಿ ಅವರಿಗೆ ಬಂದಂಥ ತೆರಿಗೆ ಅಂತ ಹಣದಲ್ಲಿ ಅವರು 80% ಅಂಬಾನಿ ಅದಾನಿ ಇಂಥವ್ರಿಗೆ ಸಹಾಯ ಮಾಡ್ತಾರೆ. ಆ ಕಾರಣಕ್ಕಾಗಿ CPM ಪಕ್ಷ ಕೇವಲ ಒಳ್ಳೆಯ ಪಕ್ಷ ಅಂತ ಅವರಿಗೆ ಮನದಟ್ಟು ಮಾಡುವ ಕೆಲಸದಲ್ಲಿ ಮಾತ್ರ ಅಲ್ಲ, ಅದಕ್ಕಿಂತಲೂ ಹೆಚ್ಚಾಗಿ ಹೇಳ್ತಾ ಇದ್ದೀವಿ, CPM ಪಕ್ಷ ಜಾತ್ಯತೀತ ಪಕ್ಷ. ಯಾವುದೇ ಜಾತಿಯ ಆಧಾರದಲ್ಲಿ ಧರ್ಮದ ಆಧಾರದಲ್ಲಿ ಮತ ಕೇಳುವುದಿಲ್ಲ, ಯಾವುದೇ ಜಾತಿಯ ಆಧಾರದಲ್ಲಿ ಧರ್ಮದ ಆಧಾರದಲ್ಲಿ ಭೇದ ಮಾಡಿ ಅದನ್ನು ರಾಜಕೀಯವಾಗಿ ದುರುಪಯೋಗಿಸಲ್ಲ. ಬಹಳ ಪ್ರಾಮಾಣಿಕವಾಗಿ ಜನ ಸಮುದಾಯದ ಬಗ್ಗೆ ಕೆಲಸ ಮಾಡುತ್ತೇವೆ ಅನ್ನೋದನ್ನು ಜನರಿಗೆ ಹೇಳ್ತಾ ಇದ್ದೇವೆ. ಇವತ್ತು ನಮಗೆ ಬಹಳಷ್ಟು ಮಂದಿಗೆ ಗೊತ್ತಿಲ್ಲದೆ ಇರಬಹುದು, ಆದರೆ ನಾವು ಹೆಚ್ಚು ಜನರಿಗೆ ಜನರ ಭಾಷೆಯಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಬೇರೆ ಬೇರೆ ವಿಧದಲ್ಲಿ ಅದನ್ನು ಗೊತ್ತುಪಡಿಸುವ ಕೆಲಸ ಮಾಡ್ತೇವೆ. ನಾನು ಒಂದು ಹೇಳ್ತೇನೆ, CPM ಪಕ್ಷ ಏನು ಇಲ್ಲ ಅಂತ ಹೇಳ್ಬೇಡಿ. ಒಂದು ಕಾಲದಲ್ಲಿ ಡೆಲ್ಲಿಯಲ್ಲಿ ಕಾಂಗ್ರೆಸ್ ಬಿಜೆಪಿ ಇದ್ದಾಗ ಆಮ್ ಆದ್ಮಿ ಪಕ್ಷ ಎಲ್ಲಿದೆ ಅಂತ ಕೇಳಿದವರಿದ್ರೆ, ಆದರೆ ಆಮ್ ಆದ್ಮಿ ಇವತ್ತು ಆಡಳಿತ ನಡೆಸ್ತದೆ. ಅದೇ ರೀತಿ ಬಹಳಷ್ಟು ಸಂದರ್ಭದಲ್ಲಿ ಜನರಿಗೆ ಅಚ್ಚರಿದಾಯಕವಾದ ರಿಸಲ್ಟ್ ಬರಲಿಕ್ಕೆ ಫಲಿತಾಂಶ ನೀಡುವ ನಿರೀಕ್ಷೆಯಲ್ಲಿ ಯಾದವ್ ಶೆಟ್ಟರು ಇದ್ದಾರೆ. ಸೊ ಅದು ಮುಲ್ಕಿ ಮೂಡಬಿದ್ರೆಯಲ್ಲಿ ಎಷ್ಟರ ಮಟ್ಟಿಗೆ ಫಲಪ್ರದ ಆಗ್ತದೆ ಅಂತ ನಾವು ಇನ್ನು ಭವಿಷ್ಯದಲ್ಲಿ ನೋಡಬೇಕಾಗಿದೆ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಿಮ್ಮ ಅಭಿಪ್ರಾಯವನ್ನು ಮಂಡಿಸಿದ ಯಾದವ್ ಶೆಟ್ಟರಿಗೆ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಸೊ ಇಲ್ಲಿಗೆ ಕದನ ಕುತೂಹಲ ಚರ್ಚಾ ಕಾರ್ಯಕ್ರಮ ಮುಕ್ತಾಯವಾಗ್ತದೆ. ನಿರಂತರ ಸುದ್ದಿ ಮಾಹಿತಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ವಿ4 ನ್ಯೂಸ್.